ಡಾಲಿ ಅಣ್ಣ ಹಾಯ್. ಅವೇರು ಓವೇರು ಒಣಸಾಣೆ ಲೈಕ್ ಲೈಕ್ ಕೊಟ್ಟರೆ ಥ್ಯಾಂಕ್ ಯು. എന്നലാണ് മനസ്സ് ಅದಾದೆ ಕಚ್ಚಿಪಿತ್ತನೆ. ಲೈಕ್ ಕೊರಿಯ ಥ್ಯಾಂಕ್ ಯು. ಕಿರಣಣ್ಣ ಹಾಯ್. ಒಣಸಾಣೆ ಎಂಕ್ಲವೇ ಡಾಲಿ ಅಣ್ಣ ಎಂಕ್ಲವೇ ಕಜ್ಜಿಪ್ಪ. ಕಿರಣಣ್ಣ ಒಣಸ್ಕೊಂತಾರ. ಸ್ಕಿಪ್ ಗೊತ್ತಾಂಡೆ ಈರ್ನ ಮದ್ದು ಮಾಡಿ ಆಂಡ ಆಂಡ ಹಣಸನ್ನ ಅವರು ಎನ್ನಾಡಿ ಇಂಕೊಂದು ತೆತ್ತಿ ಕಜ್ಜಿ ಡಾಲಿ ಅಣ್ಣ ಉಳ್ಳಾರ ಪಾತೆಲ್ಲ ತಿರುಗ ಬನ್ನಿ ಗೈಸ್ ಮಾತಾಡಿ. ఒక ವಿಶೇಷ ఏం చెప్పారు? యాన్ సౌఖ్య ఏరేం చెల్లరు. ಯಾನ್ಲ ಸೌಖ್ಯ. ಓಕೆ ಓಕೆ. ಬೇರೆ ಎಂಕೋ ಮೋಸ ಮಾಡ್ತಿದ್ದ ದಾದೆ ಮೋಸ ಮೋಸ ದಾದೆ ವಿಷಯ ಅಲ್ಲ.
ಓ ಅವ್ವ ವಿಷಯ. ಓಕೆ ಓಕೆ. ಬೊಕ್ಕ 5:30 ಬನ್ನಿ. 5:30 ತೋಜವ. ರೆಡ್ ಲೈವ್ ಮಲ್ಪರ ಇಜ್ಜಿ ಇನಿ ಮಲ್ತ ಫ್ರೀ ಅಂಡ್ ಮಲ್ಪತ್ತೆ. ಕಿರಣ ಇದ್ರೆ ಮಾತ್ರ ಮಾಡ್ತೇನೆ, ಇಲ್ದಿದ್ರಿಲ್ಲ. ಗುದ್ದ ಚಂದು ಅವ್ರೆ ಹಾಯ್. ಊಟ ಆಯಿತು, ನಿಮ್ದಾಯ್ತಾ? ಹೌದು, ಅದೇ ಹೆಸರು. ಐಡಿಯಲ್ಲಿ ಉಂಟಲ್ಲ, ನಮ್ದು ಇನ್ನೂ ಆಗಿಲ್ಲ. ಹೌದಾ? ಬೇರೆ ಯೂಟ್ಯೂಬ್ ಚಾನಲ್ ಕೆತ್ತೋನು ದಾದಿ ಕಿರಣನ್ನ ಅರ್ಥ ಇಜ್ಜಿ ಕರೆಕ್ಟ್ ಪನ್ಲೆ ಗೊತ್ತಾ ಒಂದಿಜ್ಜಿ. ನಮ್ಮದು ಕಾರ್ಕಳ. ನಿಮ್ಮದೇ ಅವರು ಚಂದು ಅವರೇ? ನಮ್ಮದು ಭಟ್ಕಳ ಅಲ್ಲ, ತುಮಕೂರು. ಹೌದಾ? ಓಕೆ ಓಕೆ. ದಾಯಿಗೆ ಕಿರಣನ್ನ ಇರಾಂಚ ಕಂಪ್ನಿ. ಯಾರಿದ್ದೀರಾ ಬನ್ನಿ, ಕಮೆಂಟ್ ಹಾಕಿ.
ಬಸ್ ಹೆಜ್ಜೆ ಇರ್ನೋಲ್ಡುಂಡ ಓಕೆ ಓಕೆ. ಯಾಕೆ ಗುದ್ದು ಕೊಡೋದು? ಪುರಲಗ ಪೋಯಾರ ಇಜ್ಜಿ ಹೋತುಜಿ. ಶರಣ್ಯ ಸಿಸ್ ಬರ್ಪೇರ ಅವ್ರು ಫ್ರೀ ಇತ್ತಂಡ ಅವ್ರು ಬ್ಯುಸಿ ಇರ್ಲಾರ ಅಂದು ಬರೋಂದಿಜ್ಜಿಯರು. ಫ್ರೀ ಇತ್ತಂಡ ಖಂಡಿತ ಬರ್ಪೇರ. ಅಂದೇ ಅಂದಂದು ಸ್ಪೆಷಲ್ ತೆತ್ತಿ ಓರಿದ ತೆತ್ತಿ ಇರೇದದೆ. ಹಾಂ ಮಂಡೆ ಟಿಫಿನ್ ಬಾಕ್ಸನ್ನೇ ಇಲ್ಲಾರ್ದು ಕನಪುನಾತಿ
ಇರಂಚಿ എനിക്ക് മട്ടൻ തെത്തി ಅಂದೆ ಎಡ್ಡಾನ್ ಫಸ್ಟಿಗೆ ಇದು ಡೈನೋಸರ್ ತೆತ್ತಿದ್ದೀನಿ ಪರ ಅದೇ ಡೈನೋಸರ್ದ ನಾನು ಹೋಟೆಲ್ಗೆ ಹೋದು ತೋಡಿ ಮೀನಾ ತಿನ್ಲೆ ಇಲ್ಲಡಿ ಅಡಿಗೆ ಬಂದಜ ಹೋಟೆಲಿಗೆ ಡೈನೋಸರ್ అవి తినలేదు ఒక ఇంచు నేర్నవండి ಡೈನೋಸರ್ ಎಗ್ ನೋಡಿದ್ದೀರಾ ಕಿರಣನ್ನ? ಡೈನೋಸರದ್ದು ಎಗ್ ಹೇಗೆ ಉಂಟಂತ ನೋಡಿದ್ದೀರಾ? ಇಜ್ಜಿ ಇಲ್ವಾ? ಟಿ ವಿಯಲ್ಲಿ ಕೂಡ ನೋಡಿಲ್ವಾ? ಸಫಾನ್, ಹಾಯ್ ಸಫಾನ್, ಹೇಗಿದ್ದೀರಾ? ಊಟ ಎಲ್ಲ ಮಾಡ್ಕೊಂಡು ಬಂದ್ರಾ? ಲೈಕ್ ಡನ್, ಥ್ಯಾಂಕ್ ಯು. ಊಟ ಮಾಡಿದ್ರಾ? ಬಿರಿಯಾನಿ ತಿಂದ್ರಾ? ಮಟನ್ ತಿಂದ್ರಾ? ಚಿಕನ್ ತಿಂದ್ರಾ? ಹೇಳಿ ಸಫಾನ್ ಅವರು. ಊಟ ಆಯ್ತಕ್ಕ? ನಂದಾಯಿತು. ನಂದು ಊಟ ಆಗಿದೆ. ನನಗೆ ಮೊಟ್ಟೆ ಸಾಂಬಾರಿತ್ತು. ನಿಮ್ದಾಯ್ತಾ ಊಟ? ಹೇಳಿ, ಎಲ್ಲಿ ಹೋದ್ರಿ?
ಆನ್ ತಿಂತುಚ್ಚಿ ಈರು ತಿಂತಾರತೆ ಈರೈಕೊತ್ತಿ ಇಜ್ಜಿಚ್ಚಿ ಆನ್ಲ ತಿಂತುಚ್ಚಿ ಟಿ ವಿ ಹಿಡ್ತೋದಿತ್ತೆ. ಬಂಗುಡೆ ಫ್ರೈ ಮಂಗಳೂರು ಹೋಟೆಲ್ಗೆ ಹೋದೆ ಇವತ್ತು. ಹೌದಾ, ನಮಗೂ ಕೂಡ ಪಾರ್ಸೆಲ್ ಮಾಡಬೇಕಿತ್ತು ಬಂಗುಡೆ ಫ್ರೈ. ಸಫನ್ ಅವರಿಗೆ ಕಿರಣಣ್ಣನಿಗೆ ಕೊಡಬೇಡಿ ಆಯಿತಾ, ಅವರಿಗೆ ಮೀನೆಲ್ಲ ಆಗಲ್ಲ, ಅವರು ಮೀನು ತಿನ್ನಲ್ಲ, ಅವರು ವೆಜ್. ನಾವೆಲ್ಲ ತಿಂತೇವೆ ಮೀನು, ನಮಗೆ ಕೊಡಿ ಆಯಿತಾ. ಪಾರ್ಸೆಲ್ ಮಾಡಲಿಕ್ಕೆ ವಿಮಾನ ಬಂದೆ. ಅಯ್ಯೋ ದೇವ. ಬಸ್ಸಲ್ಲಿ ಕಳಿಸಿ, ಬಸ್ಸಲ್ಲಿ. ವಿಮಾನ ಬೇಡ, ಬಸ್ಸಲ್ಲಿ ಬರುತ್ತೆ ಇಲ್ಲಿಗೆ. ಈಚೆ ಬಸ್ ಉಂಟು ಅಲ್ಲಿಂದ. ಮುದ್ದೆಗೆ ಗುದ್ದು ಕೊಡಿ, ಬನ್ನಿ ಎಲ್ಲರೂ ಬನ್ನಿ ಅಂತ ಕರೀತಿದ್ದಾರೆ ಕಿರಣನ್ನು. ಎಂತ ಕೊಡ್ತು, ನಿಮ್ಮ ತಲೆಗೆ ಕೊಡಬೇಕು. ಬಸ್ ಇಲ್ಲಿ ಸಮುದ್ರ ಇದೆ ಅಲ್ವಾ, ಬಸ್ ರೋಡಲ್ಲಿ ಅಲ್ವಾ ಹೋಗೋದು, ಸಮುದ್ರದಲ್ಲಿ ಹೋಗ್ತದ ಬಸ್ಸು? ನಿಮ್ಮ ಕಡೆ ಹಾಗೇನಾ, ಬಸ್ಸು ಸಮುದ್ರದಲ್ಲಿ ಹೋಗ್ತದೆ? ಸೂಪರ್ ಸೂಪರ್, ಥ್ಯಾಂಕ್ ಯು ಕಿರಣಣ್ಣ. ಸಫನ ಅವರು ಹೋದ್ರಂತ. ನೀರುಂಟಾ ನೋಡಲಿಕ್ಕೆ ಸಮುದ್ರದಲ್ಲಿ ಅಲ್ವಾ? ನೈಸ್ ನೈಸ್, ಥ್ಯಾಂಕ್ ಯು. ನಗ್ತಾ ಇದ್ದೀರಾ? ಮತ್ತೆ ಎಲ್ಲಿ ಮಾರ ನಾಪತ್ತೆ? ಅದಕ್ಕೆ ನಾನು ಹೇಳಿದ್ದು, ಬಸ್ ರೋಡಲ್ಲಿ ಹೋಗ್ತದಾ ಅಲ್ಲ ಸಮುದ್ರದಲ್ಲಿ ಹೋಗ್ತದ ಅಂತ ನೋಡ್ಲಿಕ್ಕೆ ಹೋದ್ರ ಅಂತ. ಮೇಲೆ ಇರುವ ಅತಿಥಿಗಳೇ ಕೆಳಗೆ ಬನ್ನಿ. ಎಲ್ಲರೂ ಎಸ್ಕೇಪಾ? ಎಸ್ಕೇಪ್. ಈಗ ಟೈಮ್ ಎಷ್ಟು ಅಲ್ಲಿ? ಇಲ್ಲಿ 3:30 ಆಯಿತು.
ಇಲ್ಲಿ 3:30 ಆಗಿದೆ. ಓ, ಸಾರಿ ಸಾರಿ ಸಾರಿ. ನೀವು ಸೌದಿಯಲ್ಲಿರೋದಲ್ವಾ? ಓ, ಹಾಗೆ ಹೇಳಿದ್ದು. ಇಲ್ಲಿ 12:45. ಹೌದಾ? ನಾನೆನಿಸಿದ್ದು ಮಂಗಳೂರು ಅಂತ. ಸೌದಿಯಿಂದ ಆದರೆ ಕಷ್ಟ, ಫ್ಲೈಟ್ ಬಂದಾಗಿರ್ಬೋದು, ಪಾರ್ಸೆಲ್ ಆಗೋದಿಲ್ಲ. ಊರು ಮಂಗಳೂರು. ಹೌದು. ಹಾಂ. ಎಂತಾಯಿತು? ಲೈವ್ ಮಾಡೋದು ಕಲಿಸಿಕೊಡಿ ನನಗೆ. ಹೌದಾ? ಇದು ಅದಕ್ಕೊಂದು ಟ್ರೈನಿಂಗ್ ಇಡುವ, ಆಯಿತಾ? ಅದಕ್ಕೊಂದು ಟ್ರೈನಿಂಗ್ ಇಡುವ ಕಿರಣನ್ನ, ಓಕೆನಾ? ಹಲೋ ಮೈಕ್ ಟೆಸ್ಟ್ 1 2 3 4. ಬರ್ಪರಾಕು ಒಡೆಗಿರ್ನ ಅಜ್ಜಡಿ. ಎಲ್ಲಿ ಹೋದ್ರಿ? ಯಾರು ಕಾಣ್ತಾ ಇಲ್ಲ. ಎಲ್ಲಿಗೆ ಹೋದ್ರಿ? ಮಾತಾಡಿ. ಎಷ್ಟು ಗಂಟೆಗೆ ಬರಬೇಕು? ಎಂತ ಟ್ರೈನಿಂಗಾ? ಟ್ರೈನಿಂಗ್ ನೀವು ಇವರ ಹತ್ರ ತಗೊಳ್ಳಿ. ಯಾರ ಹತ್ರ ಗೊತ್ತಾ? ಅವರು ಒಳ್ಳೆ ರೀತಿ ಲೈವ್ ಮಾಡ್ತಾರೆ. ಇನ್ನೊಬ್ಬರು ಕಿರಣ್ ಇದ್ದಾರಲ್ಲ, ಲೈವ್ ಮಾಡಲಿಕ್ಕೆ ಕ್ಯಾಮರಾ ಮೊಬೈಲ್ ಬೇಕಾ? ಕ್ಯಾಮರಾ ಬೇರೆ ಹೇಳಿದ್ದ,
ಅಲ್ವಾ. ಮೊಬೈಲಲ್ಲಿ ಕ್ಯಾಮರಾ ಇರಬೇಕಾ ಅಂತ ಕೇಳಿದ್ದ, ಅದು ಮೊದಲು ಹೇಳಿ ಕಿರಣನ್ನ. ಅಲ್ಲ, ಕ್ಯಾಮರಾ ಸಪ್ರೇಟ್ ಇರಬೇಕಾ ಕೇಳಿದ್ದ, ಅಲ್ಲ ಮೊಬೈಲಲ್ಲಿ ಕ್ಯಾಮರಾ ಇರಬೇಕಾ ಅಂತ ಕೇಳಿದ್ದೆ. ಹೇಳಿ, ನಾ ಮತ್ತೆ ಆನ್ಸರ್ ಮಾಡ್ತೇನೆ. ಮೊಬೈಲಲ್ಲಿಯಾ? ನಿಮ್ಮ ಮೊಬೈಲಲ್ಲಿ ಹೇಗೆ ಉಂಟು ಹೇಳಿ. ನೀವು ಲೈವ್ ಮಾಡ್ತೀರಲ್ಲ, ನಿಮ್ಮ ಮೊಬೈಲ್ ಹೇಗೆ ಉಂಟು? ಕ್ಯಾಮರಾ ಉಂಟಾ ಇಲ್ವಾ? ಇಲ್ಲ ಅನಿಸುತ್ತೆ. ಅಲ್ಲ, ಮೊಬೈಲ್ ನಿಮ್ಮದೇನಾದ್ರು ಬೇರೆ ಅವರ ಮೊಬೈಲ ಅನಿಸುತ್ತೆ ಅಂತ ಹೇಳ್ತಿದ್ದೀರಲ್ಲ, ನಿಮ್ಮದೇ ಮೊಬೈಲಾ? ನಿಮ್ಮದೇನಾ? ಹಾಗಾದರೆ ಒಮ್ಮೆ ಮೊಬೈಲ್ ಚೆಕ್ ಮಾಡಿ. ಮೊಬೈಲ್ ಸರಿ ಇದೆ ಅಲ್ಲ ನಾನು ಹೇಳಿದ್ದು, ಕ್ಯಾಮರಾ ಎಲ್ಲ ಚೆಕ್ ಮಾಡಿ ಅಂತ ಹೇಳಿದ್ದು. ಕ್ಯಾಮರಾ ನಿಮ್ಮ ತಲೆಯಲ್ಲಿರುತ್ತೆ. ಕ್ಯಾಮರಾ ಎಲ್ಲಿರುತ್ತಂತ ಇಲ್ಲಿ ನಾನು ಕ್ವಶನ್ ಕೇಳ್ತೇನೆ, ಆನ್ಸರ್ ಮಾಡಿ. ಸುಮ್ಮನೆ ಇಲ್ದಿದ್ರೆ ತಲೆ ತಿಂತಿತ್ತು. ಕ್ವಶನ್ ಕೇಳ್ತೇನೆ ನಿಮಗೆ, ಆನ್ಸರ್ ಮಾಡಿ ಆಯ್ತಾ ಕಿರಣ? ಕೇಳಬೇಕಾ? ಹಳದಿ ನದಿ ಎಂದು ಯಾವ ನದಿಗೆ ಕರೆಯುತ್ತಾರೆ? ಹಳದಿ ನದಿ ಎಂದು ಯಾವ ನದಿಗೆ ಕರೆಯುತ್ತಾರೆ? ನಿಮ್ಮ ತಲೆ. ಅಯ್ಯೋ,
ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು? ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಹೇಳಿ. ಮತ್ತೆ ನೀವು ಎಂತೆಂತ ಆನ್ಸರ್ ಹೇಳ್ಬೇಕು. ರವೀಂದ್ರಣ್ಣ ಹಾಯ್. ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು? ರವೀಂದ್ರಣ್ಣ ಆನ್ಸರ್ ಹೇಳಿ ಆಯ್ತಾ, ಗೊತ್ತಿದ್ರೆ. ನಿಮ್ಮ ತಲೆ. ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು? ಯಾರಾದ್ರೂ ಇದ್ರೆ ಹೇಳಿ ಆನ್ಸರ್. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ನೀವು ಉದ್ದ ಉದ್ದ ಇದ್ದೀರಾ? ನೀವು ನದಿನಾ? ಸೂಪರ್ ಸೂಪರ್, ಥ್ಯಾಂಕ್ ಯು. ನಾನು ಕೇಳಿದ ಉದ್ದವಾದ ನದಿ ಯಾವುದಂತ. ಭಾರತದ ಅತ್ಯಂತ ಉದ್ದವಾದ ನದಿ. ರವೀಂದ್ರ ಬ್ರದರ್ ಅಂತ ನಗ್ತಿದ್ದಾರೆ ಕಿರಣನ್ನ. ಕಿರಣ್ ಬ್ರೋ ಹಾಯ್ ಪನಂದ್ರೆ ಮಿಗಳೇನು ಮಂಡಿ ವಾಡೋಡು ಒಂಜಿ. ಬೇಗ ಆನ್ಸರ್ ಬರ್ಲಿ. ಟೀಚರ್ ಹತ್ರ ಕೇಳಿ ನಾಳೆ. ಬೇಡ, ನಂಗೆ ಇವತ್ತು ಬೇಕು ಆನ್ಸರ್. ಸರಸ್ವತಿ ಅಲ್ಲ, ತಪ್ಪು. ಎಷ್ಟು ನದಿ ಉಂಟು ಅಷ್ಟು ನದಿ ಹೆಸರು ಹೇಳಿ ಆಯ್ತಾ. ಗಂಗಾ, ಸರಸ್ವತಿ. ಮುಂದೆ ಹೋಗ್ಲಿ. ಕಾವೇರಿ ಅಲ್ಲ, ತುಂಗ ಅಲ್ಲ, ಗಂಗಾ ಅಲ್ಲ, ಸರಸ್ವತಿ ಅಲ್ಲ. ಗಂಗಾ ಆಪ್ತಮಿತ್ರದಲ್ಲಿ. ನೇತ್ರಾವತಿ ಅಲ್ಲ. ನೆಕ್ಸ್ಟ್ ಭದ್ರಾವತಿ. ಭದ್ರಾವತಿ ಅಲ್ಲ. ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು? ಭಾರತದ ಅತ್ಯಂತ ಉದ್ದವಾದ ನದಿ ಯಮುನಾ ಅಲ್ಲ. ಕಾರ್ಕಳ ವಿಲಾಗ್ಸ್ ಹಾಯ್ ಹಾಯ್. ನಿಮಗೆ ಗೊತ್ತಾ? ಆನ್ಸರ್ ಮಾಡಿ ನೋಡು. ಊಟ ಮಾಡ್ಕೊಂಡು ಬಂದ್ರಲ್ವಾ? ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಹೇಳಿ. ಕಾರ್ಕಳದವರೇ ಹೇಳಿ.
ಗೊತ್ತಿಲ್ವಾ? ಗೊತ್ತಿಲ್ಲ ಅಂದರೆ ಹೇಳಿ, ನಾನೇ ಹೇಳ್ತೀನಿ. ಗೊತ್ತಿಲ್ವಾ? ಕಿರಣನ್ನ ಹೇಳಿ, ಗೊತ್ತಿಲ್ವಾ? ನೀವು ಸ್ತೋತ್ರಿ ಅಂತ ಅರ್ಥ, ಗೊತ್ತಿಲ್ಲ ಅಂತ ಹೇಳಿದ್ದು. ಗಂಗಾ ನದಿ ಅಲ್ಲ, ಕಜಿಪುದಾದ ಕೆಂಡ ಬಂತು ಒಂದು ಪುರ ಡೋಂಟ್ ನೋ. ಅವು ಮಾತೆಲ್ಲ ಬಂತೀರಿ ನೀರು ಮಾತ್ರ. ಬಾಯ್ ಬಾಯ್. ಹೇಳಿ ಆನ್ಸರ್. ನೀವು ಹೇಳಲ್ಲ, ನೀವೆಂತ ಮರ, ನೀವು ಸೋತ್ರಿ ಇಬ್ರು ಕೂಡ ವೇಸ್ಟ್. ಯಾರು ಗೊತ್ತಾಳೆ? ಗೊತ್ತಾತು. ಈಗ ಪುದರ್ ಬಂಡ ಗೊತ್ತಾಪಲು, ಪುದರ್ ಪಂಜರಡು ಇಂಚೆ ಗೊತ್ತಾಪಲು ಪಂದೆ ಕೇಂಡ ಪುದರ್ ಪನ್ಪುಚಾರ. ಓದೆ ಕಪ್ಪೆ ಪತ್ತು ಒಂದು ಡೈಲಾಗ್ ಗೊತ್ತಾಂಡು ಈರು ಉಲ್ಲಾರ ಬಂದ್ಲೆ ಫಸ್ಟ್ ಉಲ್ಲಾರೆ ಸುದ್ದಿ ಇಜ್ಜಿ ಮಾರ ಮತ್ತೆ ಕಪ್ಪೆ ಬರ್ತಾರ ಮುಂತಾರ ಅಂತಲೇ ತರಿಯಲಿ. ಸೂಪರ್ ಸೂಪರ್ ಅಂತಾರ ವೆಂಕಣ್ಣ, ಥ್ಯಾಂಕ್ ಯು. ಗೊತ್ತಾಂಡು ಗೊತ್ತಾಂಡು ಈರುಳ್ಳಾರಿಂದಿನಿ ಗೊತ್ತಾಂಡು. ರವೀಂದ್ರಣ್ಣ ಥ್ಯಾಂಕ್ ಯು. ಒಣಸಾಂಡಕ್ಕ ಒಣಸಾಂಡು ಒಣಸಾಕಂಡಿ ಎಕ್ಕಡಾತ ರವೀಂದ್ರಣ್ಣ ಎಂಚರ್ಲರ್ಕೆ ಏನಂದ್ರೆ ರವೀಂದ್ರಣ್ಣ ಐತೆ ಕನ್ಫ್ಯೂಸ್ ಆಗ್ಬೇಕು ಒಂದು ಏರಿಯಾ ನಡುವಾತಿರ್ನಿ. ಕಜೆಪು ಕೋರಿದ ತೆತ್ತಿ
కుదర్పనడే ఓకే ఓకే కుదర్పనపుచ్చి ఇది మళ్ళీ వి అయిపోతే ఇది మళ్ళీ వి అయిపోతే అని చెప్పి కుదర్పనపుచ్చావి ಕಾರ್ಲ ಅಡಿಗೆರ್ ನಾನೇ ಸಾಮ್ರಾಜ್ಯ ಹಾಂ ಅವು ಭಾಷೆ ಬರ್ಪು ಜಿಂಕ್ ನನ್ನ ಕ್ವಶನ್ಗೆ ಆನ್ಸರ್ ಬರಲಿಲ್ಲ ಯಾರು ಹೇಳಿಲ್ಲ ಸಫಾನ್ ನಿಮ್ಗೆ ಗೊತ್ತಾ ಸಫಾನ್ ಎಲ್ಲಿ ಹೋಗಿ ಮಾರ ನಾನೊಂದು ಕ್ವಶನ್ ಕೇಳಿದೆ ಆನ್ಸರ್ ಗೊತ್ತಾ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಸಫಾನ್ ನೀವು ಹೇಳಿ ಚೂರು ಬೇಲೆ ಉಂಡು ಟಾಟಾ ಓಕೆ ಬಾಯ್ ಬಾಯ್ ಟಾಟಾ ಮೆಲ್ಲ ಬೋಲು ಗುರುಚಿ ಏನು ಕೆಲಸ ಮಾಡೋದು ನಾನು ಇಲ್ಲಿ ಆಫೀಸಲ್ಲಿ ಕೆಲಸ ಮಾಡೋದು ಸಫಾನ್ ಅವರು ನೇತ್ರಾವತಿ ನದಿ ಅಲ್ಲ ಭಾರತದ ಅತ್ಯಂತ ಉದ್ದವಾದ ನದಿ ನೇತ್ರಾವತಿಯ ಅಂತಲೇ ಓಕೆ ಓಕೆ ಗಂಗಾ ನದಿ ಅಲ್ಲ ಓಕೆ ಥ್ಯಾಂಕ್ ಯು ಎಲ್ಲ ನದಿಗಳ ಹೆಸರು ಹೇಳಿ ಆಯ್ತಾ ಅದು ಬರುತ್ತೆ ಒಂದು ಯಾವುದಾದ್ರೂ ಒಂದು ನದಿ ಇರುತ್ತೆ ಅಲ್ಲ ಹನ್ನೊಂದು ಓಕೆ ಥ್ಯಾಂಕ್ ಯು ಆಂದಿದು ಬೆಲೆ ಅಲ್ಲ 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 ಅದು ಕೂಡ ಇಲ್ಲ ಚೂರು ಬೇಲೆ ಉಂಟು ಓಕೆ ಓಕೆ ಥ್ಯಾಂಕ್ ಯು ಉಲ್ಲಾರ ತೇರು ಉಲ್ಲಾರಿಂದ ಗೊತ್ತಾಡತ್ತೀಯ ಯಮುನಾ ನದಿ ಅಲ್ಲ ಇನ್ನು ಸುಮಾರು ನದಿಗಳಿವೆ ಅದು ಎಲ್ಲ ಹೆಸರಿವೆ ಅದರಲ್ಲಿ ಒಂದು ನದಿ ಆಗಿರುತ್ತೆ ಸಿಂಧು ನದಿ ಅಲ್ಲ ಎಂತ ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದೀರಾ ಏನು ಕತೆ ನದಿಗಳ ಹೆಸರನ್ನು ಕುಮಾರಧಾರ ಅಲ್ಲ ಹತ್ತಿರ ಹತ್ತಿರ ಇದ್ದೀರಾ ಇನ್ನು ಆನ್ಸರ್ ಕೊಡೋದು ನೀವೇನಂತ
ಬ್ರಹ್ಮಪುತ್ರ ನದಿ ಕರೆಕ್ಟ್. ಈಗ ಆನ್ಸರ್ ಬಂತು, ಎಲ್ಲಿ ನೋಡಿ ಬಂದ್ರ ಅಂತ. ಅತ್ಯಂತ ಆಳವಾದ ಬಂದರು ಯಾವುದು? ಅತ್ಯಂತ ಆಳವಾದ ಬಂದರು ಯಾವುದು? ಇಲ್ಲಿ ಟೀಚರ್ ತಲೆಗೆ ಕುಟ್ಟಿ ಹಾಕಿದ ನೆನಪುಂಟು. ಹೌದಾ, ಇದೇ ಕ್ವಶನ್ಗ? ನೋಡಿ, ನಾನೊಂದು ಕ್ವಶನ್ ಕೇಳಿ ನಿಮ್ಗೆ ಹಳೆಯ ನೆನಪೆಲ್ಲ ಬಂದಿದೆ ನೋಡಿ. ಅಲ್ವಾ ಸಫಾನ್ ಅವರೇ? ನಿಮ್ದು ಹಳೆಯ ನೆನಪು. ಅತ್ಯಂತ ಆಳವಾದ ಬಂದರು ಯಾವುದು ಹೇಳಿ? ಎಲ್ಲಿ ಹೋದ್ರಿ? ನನ್ನ ಕ್ವಶನ್ಗೆ ಯಾರು ಆನ್ಸರ್ ಮಾಡಿದ್ರು? ಎಲ್ಲ ನಿದ್ದೆ ಮಾಡಿದ್ರಂತ. ಕ್ವಶನ್ ಕೇಳಲ್ಲ, ಮಾತಾಡ್ತೇನೆ, ಬನ್ನಿ ಮಾತಾಡಿ ನೋಡು. ಕ್ವಶನ್ ಸ್ಟಾಪ್ ಆಯಿತು. ಬೇರೆ ಪ್ರಶ್ನೆ ಕೇಳಿ. ಬೇರೆ ಯಾವುದು ಕೇಳಬೇಕು? ರಾಮನಿಗೆ ಹಣ್ಣು ಕೊಟ್ಟವಳು ಯಾರು? ಗುಡ್ ಈವ್ನಿಂಗ್ ಪೂಜೆ ಸಿಸ್, ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ?
ಎಲ್ಲಿ ಹೋದ್ರಿ? ಸೀತೆ ಅಂತ ಹೇಳಿದ್ರ? ಸೀತೆ ಅಲ್ಲ, ರಾಂಗ್ ಆನ್ಸರ್ ಆಯಿತಾ ಸಫನ್ ಅವರೇ? ಆಯಿತು ಸಿಸ್, ಲೈಕ್ ಡನ್, ಥ್ಯಾಂಕ್ ಯು ಪೂಜೆ ಸಿಸ್. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಬ್ಯಾಡ್ ಕಮೆಂಟ್ ಮಾಡಿದರೆ ಯಾರನ್ನು ಬಿಡಲ್ಲ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹಾಯ್ ರವೀಂದ್ರ ಬ್ರೋ ಅಂತ ಹೇಳ್ತಿದ್ದಾರೆ ಪೂಜೆ ಸಿಸ್. ಸೂಪರ್ ಸೂಪರ್, ಥ್ಯಾಂಕ್ ಯು. ಗುಡ್ಡು, ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಸೂಪರ್ ಸೂಪರ್. ಏರ್ಕೇನಿ ದಾದೆ ರವೀಂದ್ರಣ್ಣ, ಏರ್ಕೇಂಡೇರಿರೇನು? ನೈಸ್ ನೈಸ್ ಅಂತ ಪೂಜೆ ಸಿಸ್. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಗುಡ್ ಗುಡ್, ಥ್ಯಾಂಕ್ ಯು ರವೀಂದ್ರಣ್ಣ. ನಿಮ್ಮನ್ನು ಕೇಳಿದವರು ಯಾರು? ಕಾರ್ಕಳ ಉಡುಪಿ. ಎಂತ ರೈಲು ಹೊರಟದ್ದ? ಅಲ್ಲ, ಬಸ್ಸು ಹೊರಟದ್ದ. ಕಾರ್ಕಳ ಉಡುಪಿ. ಪೂಜೆ ಸಿಸ್ ಇದ್ದೀರಾ? ಮಾತಾಡಿ. ಸಾರಿ ಆಯಿತಾ, ಕಾಲ್ ಬಂದಿತ್ತು, ಹಾಗೆ ಕಾಲಲ್ಲಿ ಮಾತಾಡ್ತಿದ್ದೆ. ಗುಡ್ ಗುಡ್ ಅಂತ, ಥ್ಯಾಂಕ್ ಯು ಪೂಜೆ ಸಿಸ್. ರಿಕ್ಷಾ ಹೊರಟದ್ದು? ಹೌದಾ, ಬರಲಿ ಬರಲಿ. ಪೂಜೆ ಸಿಸ್, ನಿಮ್ಗೆ ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ಹೇಳಿ, ಇಲ್ಲಿ ಉಡುಪಿಯವರ ರಿಕ್ಷಾ ಉಂಟಾಯ್ತು, ರಿಕ್ಷಾದಲ್ಲಿ ಹೋಗಿ ಬನ್ನಿ ಆಯಿತಾ. ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ, ಪೇಟೆಗೆ ತರಕಾರಿ ತರಲಿಕ್ಕಿದ್ರೆ ಎಲ್ಲ ಅವ್ರ ಹತ್ರ ಹೇಳಿದರೆ. ಕಮೆಂಟ್ ಅಂತ ಪೂಜೆ ಸಿಸ್, ಥ್ಯಾಂಕ್ ಯು. ಎಕಡೆ ಮುನಿಯಾಲು ಬರ್ತಿತ್ತೆ ಅಂದ. ಮುನಿಯಾಲದ್ದು ಚೂರು ಇಂಚು ಬೈತು ಅಲ್ಲ, ಮುನಿಯಾಲಿಗೆ ದಾನಿ ಇಂಚಿನ ಬತ್ತನ. ಮೀನು ನೀವು ಅದನ್ನೇ ತರಬೇಕು, ಮೀನು ಮಾತ್ರ. ನೀವು ಮೀನಿದ್ದು ಬೆಕ್ಕಲ್ಲ, ಮೀನು ಬಿಟ್ಟರೆ ಎಂತ ತರಬೇಕು ಅಲ್ವಾ ಪೂಜೆ ಸಿಸ್? ಅಯ್ಯೋ ಅಂತ ಎಂತ ಹೇಳಿದ್ರು ಗೊತ್ತಾಗಲಿಲ್ಲ. ಪಕ್ಕಡೆ ಬರ್ತೇನಾ? ಬಾಡಿಗೆ ಬರ್ತೇನೆ. ಒಂದು ಬಾಡಿಗೆಯನ್ನು ಕೂಡ ಬಿಡಬೇಡಿ ಆಯ್ತಾರ ಅಂತ, ಎಲ್ಲ ಬಾಡಿಗೆಯನ್ನು ತಗೊಳ್ಳಿ. ಹೌದು ಸಿಸ್ ಅಂತ ಪೂಜೆ ಸಿಸ್ ಹೇಳಿದ್ದಾರೆ. ಹೌದು. ಆಮೇಲೆ ಕಾರ್ಕಳ ಜಾಸ್ತಿ ದೂರ ಇಲ್ಲ ಅಂತ ಹೇಳ್ತಿದ್ದಾರೆ. ಹೌದು, ಅದು ಕಾರ್ಕಳ ಉಡುಪಿ ಹಾಗೇನಲ್ವಾ? ಉಡುಪಿಯಿಂದ ಹಾರಿದ್ರೆ ಸೀದಾ ಕಾರ್ಕಳಕ್ಕೆ ಬಂದು ಬೀಳ್ತೀರ, ಹಾಗೆ ಕಾರ್ಕಳದಿಂದ ಹಾರಿದ್ರೆ ಸೀದಾ ಉಡುಪಿಗೆ ಹೋಗಿ ಬೀಳ್ತೀರ ಅಲ್ವಾ ರವೀಂದ್ರಣ್ಣ? ಎಲ್ಲಿಗೆ? ಉಡುಪಿಗೆ, ಕಾರ್ಕಳದಿಂದ ಉಡುಪಿಗೆ, ಉಡುಪಿಯಿಂದ ಕಾರ್ಕಳ. ಸಪೋರ್ಟ್ ಮಾಡಿ ಬನ್ನಿ ಜರ ಅಂತ ಪೂಜೆ ಸಿಸ್ ಕರೀತಿದ್ದಾರೆ. ಬನ್ನಿ ಮಾರ, ಐಡಲ್ ಎಂತ ಮಾಡ್ತಿದ್ದಾರೆ? ಐಡಲ್ ಯಾರು ಇಲ್ವಾ ಅಂತ ನೀವೇ ಇಬ್ಬರಲ್ಲ? ಎಲ್ಲಿದ್ರು ಬನ್ನಿ ಜನರೇ, ಬೇಗ ಬೇಗ ಬನ್ನಿ. ಸಚಿನ್, ಹಾಯ್ ಸಚಿನ್. ಟೀ ಕುಡಿದು ಬಂದ್ರಾ ಸಚಿನ್? ಒಂದು ಲೈಕ್ ಕೊಡಿ ಆಯ್ತಾ. ಈ ಪಾತರ್ನಗನೆ ಗೊತ್ತಾಪುಂಡು ಪ್ಯೂರ್ ತುಳುನಾಡು ಪಂದ್ ಅಂದೆ ನಮ್ಮ ತುಳುನಾಡದ ಎಂಚಿನ ಏನವ ನೋಡಿ
ಊಟ ಆಯ್ತಾ? ಊಟ ಆಗಿದೆ. ನಿಮ್ದಾಗಿದೆ ಸಚಿನ್ ಅವರೇ? ಕನ್ನಡ ಚೂರು ಚೇಂಜ್ ಉಂಟು. ಕನ್ನಡ ಚೇಂಜ್ ಉಂಟಾ? ದಾದಿ ಚೇಂಜ್ ಉಂಟು. ಬಾಯ್. ಈ ಸಚಿನ್ ಇದ್ದು ಎರಡೇ ಮೆಸೇಜ್ ಅಷ್ಟೇ. ತುಳು ಅಪ್ಪೆನ ಬಾಲ ಅಂದಂದು. ತುಳು ಅಪ್ಪೆನ ಬಾಲ ಲೈಕ್ ಡನ್. ಥ್ಯಾಂಕ್ ಯು ಕೇಶವಣ್ಣ. ಹಾಯ್. ಸೂಪರ್. ಥ್ಯಾಂಕ್ ಯು ಕೇಶವಣ್ಣ. ಹಾಯ್ ಅಂತ ರವೀಂದ್ರಣ್ಣ. ಸೂಪರ್ ಸೂಪರ್. ಥ್ಯಾಂಕ್ ಯು. ತುಳುನಾಡ್ದ ಪೊನ್ನು ಮಗ. ಲೈಕ್ ಕೊಡಿ ಕಮ್ಮಿ ಮಾಡಿ ಅಂತ ರವೀಂದ್ರಣ್ಣ. ಸೂಪರ್. ಥ್ಯಾಂಕ್ ಯು. ಸಪೋರ್ಟ್. ಥ್ಯಾಂಕ್ ಯು ರವೀಂದ್ರಣ್ಣ. ಕೇಶವಣ್ಣ ಥ್ಯಾಂಕ್ ಯು. ಹಾಯ್ ಆಲ್ ಅಂತ ಹೇಳ್ತಿದ್ದಾರೆ ಕೇಶವಣ್ಣ. ಗುಡ್. ಥ್ಯಾಂಕ್ ಯು ರವೀಂದ್ರಣ್ಣ. ಬಾಯ್. ಇವರದ್ದು ಎರಡೇ ಮೆಸೇಜ್. ಬಾಯ್ ಅಲ್ಲ. ಓಕೆ ಕೇಶವಣ್ಣ. ಬಾಯ್. ಸಪೋರ್ಟ್ ಅಂತ ರವೀಂದ್ರಣ್ಣ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ಹೋಯ್ತು ಬಾಟಲ್. ಸಪೋರ್ಟ್. ಥ್ಯಾಂಕ್ ಯು. 10 ಮೆಸೇಜ್ ಮಾಡಿ. ಓಕೆ ಕೇಶವಣ್ಣ. ಯಾವ ಸಾರ್ಥಕ ಜೀವನ ಅದೇ ರವೀಂದ್ರಣ್ಣ. 10 ಮೆಸೇಜ್ ಇಡು ಸಾರ್ಥಕ. ನನಬೋದು ಹೈಟ್ ಕುರ್ಲಲ್ಲ ಅವಿ ಅದೊಂದು ಚೇರ್ ಪಡೆದಿತ್ತ ಕುರ್ಲು. ರವೀಂದ್ರ ಅಣ್ಣನ ಆಗ್ತಾ ಇದ್ದಾರೆ. ಸಿಸ್ಟರ್ ನೀವು ಮಾರ್ನಿಂಗ್ ಲೈವ್ ಮಾಡಿದ್ದೀರಿ ಅಲ್ವಾ? ಹೌದು ಪೂಜೆ ಸಿಸ್ ಮಾಡಿದ್ದೆ. ನೀವು ಬಂದಿದ್ರಾ? ನಿಮಗೆ ಹೇಗೆ ಗೊತ್ತಾಯ್ತು? ಮಡಿಕೇರಿ ಒಡೆಗು ಪೋಂಡಿನಿ ಟೈಮ್ ಇತ್ತಿಜ್ಜಿ ಅಂದ್ ದೂರ ಹೋಗ್ತಾರ. ಸೂಪರ್ ಅಂದ ಕಾಣೆ ಬತ್ತಿತ್ತೇರು ಅದಕ್ಕೆ ಇಜ್ಜಿ. ಗುಡ್. ಥ್ಯಾಂಕ್ ಯು ರವೀಂದ್ರಣ್ಣ. ನಾನು ಲೈವ್ ಮಲ್ಪೊಟ್ಟು ಬಂದಿಜ್ಜಿ ಮೋನೋ ಚಾನಲ್ ಇರ್ ಶುರು ಮನ್ಪುಲವಿ ಬೊಕ್ಕ ನಿಕ್ಲಿ ಪತ್ತೊಂದುಲ್ಲ ಬೇಕ ಬೊಕ್ಕ ಕೂಡ ಒಂಜಿ ಅದೇ ವರ ಪೆಟ್ಟೆ ಪಾಡೋನು ರಿಂದೇನು ನೋಡು. ಸೂಪರ್ ಅಂತ ಪೂಜೆ ಸಿಸ್. ಥ್ಯಾಂಕ್ ಯು ಪೂಜೆ ಸಿಸ್. ಬೆಳಿಗ್ಗೆ ಬಂದಿದ್ರಾ ಲೈವ್ಗೆ? ನೈಸ್. ಥ್ಯಾಂಕ್ ಯು. ಗುಡ್ಡು. ಪೊಕ್ಕಡೆ ನೆರ್ಪಡ ದಿನ್ಪುಣ್ಯ ನಂದೆ ಬಕದಾಯಕಿ ಇರ್ಲಡಾಯ ಬರೋದು ಕಮೆಂಟ್ ಅಂತ ಪೂಜೆ ಕೂ ಅಂತ ಹೇಳ್ತಿದ್ದಾರೆ. ಕಾರ್ಕಳದವರೇ ಕೂಕು ಆಯ್ತಾ ಕೆಲಸ? ಇಲ್ಲ ಸಿಸ್. ಹೌದಾ? ಓಕೆ. ಹಾಯ್ ರವೀಂದ್ರಣ್ಣ ಅಂತ ಹೇಳ್ತಿದ್ದಾರೆ ಕಾರ್ಕಳ. ರವೀಂದ್ರಣ್ಣ ನಿಮಗೆ ಕಾರ್ಕಳದವರು ಹಾಯ್ ಹೇಳ್ತಿದ್ದಾರೆ. ಅದು ಕಾರ್ಕಳ ಬಸ್ ಸ್ಟ್ಯಾಂಡ್. ಹಾಯ್ ಕಾರ್ಕಳ ಬ್ರೋ ಅಂತ ರವೀಂದ್ರಣ್ಣ.
ಮೇ- ಮೇಡಮ್ ಕೂ ಇದ್ದೇನೆ ನಾನು ಹೇಳಿ. ಉಂಡರೆ ರವೀಂದ್ರಣ್ಣಗೆ ಏನಂದ್ರೆ ಇರ್ತಲೆ ಕಾರ್ಕಳಕ್ಕೆ ಏನಂದ್ರಲ್ಲೇರು ಉಂಡರೆ ರವೀಂದ್ರಣ್ಣ ಅಂತ ಏರು ಗೊತ್ತಾಯ್ತು ಇಂಕ ಮಲ್ಲಜ್ಜಿ ಕಾರ್ಕಳ ಎಂದು ಗೊತ್ತುಂಡತೆ ಅವು ವನಸಾಂಡ್ ಇರ್ನಾಡೆ ವನಸ ಏನಂದ್ರಲ್ಲೇರು ಹಾಂ ಹಾಪನಂದ್ರಲ್ಲೇರು ಕಾರ್ಕಳ ಕಾರ್ಕಳ ಇರು ಬಸ್ ಸ್ಟ್ಯಾಂಡಾ ಕಾರ್ಕಳ ಬಸ್ ಸ್ಟ್ಯಾಂಡ್ ಇರು ಲೈವ್ ಅನ್ನೋದು ಚೋಚನ್ನ ಇಜ್ಜು ಇಲ್ಲದಿಲ್ಲ ಇಲ್ಲ ಕೆಬಿಗೆ ಇಂಚ ಅದೇ ಅಣ್ಣ ಪನಂದ್ರಲ್ಲಿ ಇರ್ತಿಲ್ಲ ಕಾರ್ಕಳ ನಿಕ್ಲ ಕೆಬಿ ಕೋರ್ಲೆ ನೋಡ್ರಿ ಕಡೆ ತೆಲಿಪಾರ ನೆರ್ಪಲೆ ಕೈಜಾತೆ ದಾದಾ ಇಜಿನ ನೆಟ್ಟೊಲಿಯ ನೆರೆ ಇಜ್ಜಾತ ಗೊತ್ತಾ ಇಜ್ಜಿಡ ಪಾತ್ರ ಪೋಡಿಗೆ ಹಾಕೊಂಡು ಹಿಂಗೆ ಅಂದೆ ಪೋಡಿಚ್ಚಿ ರವೀಂದ್ರಣ್ಣ ಯಾನುಲ್ಲೇರು ಪಾತ್ರಲ್ಲ ಪೆಟುವಣ್ಣೆ ಅಂತ ಅವನು ಬನ್ನಿ ಬನ್ನಿ ಜನರಂತ ಪೂಜಿಸಿ ಕಾರ್ಕಳ ನಗ್ತಾ ಇದ್ದಾರೆ ಅಭಿಮಾನಿಲು ಮಸ್ತುಲ್ಲೆ ಅಭಿಮಾನಿಲು ಇತ್ತುಂಡನೆ ಎತ್ತುಲೆ ಇನಿ ಈತು ಪಾತ್ರರಾಂಡಿರಿ ರವೀಂದ್ರ ಅಣ್ಣ ಅಂತ ನಗ್ತಿದ್ದ ಅದು ಅನ್ನ ಅಲ್ವಾ ಅನ್ನ ಅಲ್ಲ ನಿಮ್ಮ ತಲೆ ಅಣ್ಣ ಹೇಳಿ ನೀವೆಂತ ನೀವು ಕಾರ್ಕಳದಲ್ಲಿದ್ದು ನೀವು ಅನ್ನ ಹೇಳ್ತೀರಲ್ಲ ಅಣ್ಣ ಹೇಳಿ ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ ಪುಟ್ಟ ಅಭಿಮಾನಿ ಅತ್ತು ಎರಡವನಂತ ಬ್ಲೂ ಉಂಡತ ಅಂಚಂಡ ಮಲ್ಲೆ ಇಜ್ಜಿ ಅರೆಕ್ ಅಂದೆ ಪಾತೆರ್ಲ ಓ ರವೀಂದ್ರಣ್ಣನ ಎಲ್ಲಿ ಅಭಿಮಾನಿ ಗೊತ್ತಾಂಡೆ ರವೀಂದ್ರಣ್ಣ ಎಸ್ ಅಭಿಮಾನಿಲು ಪಂಡ ಅಂಚತ್ ಹೈಡಾದು ಪೋತಿನ ಕೆಲವು ಅಭಿಮಾನಿಲು ಉಳ್ಳೇರು ಅಂದೇ ರವೀಂದ್ರಣ್ಣ ಏರಿ ಏತ್ ಕೆತ್ತಿ ತಿನ್ನುವಾರ ಏರಿ ಯಾನ ನೈಸ್ ಅಂತ ಪೂಜಿಸಿಸ್ ದೇ ಕೋಡಲ್ಲಿ ಏನಿಲ್ಲ ಮಾತ್ರ ತಿನ್ನು ನೀರು ತೂಲೆ ಬಂಜಿ ಬೇನೆ ಮಿನೆ ಅವಡಿರಿ ಕೆರ್ತಾನೆ ರಡ್ಡು ಪೀಸ್ ತಿನ್ನಿ ಇರ್ಪುಡಾಯ್ತು ಏತು ತಿಂದಾರ ರವೀಂದ್ರಣ್ಣ ಎರಡು ಎನ್ಕೊಂಡು ಕರ್ಮೆ ಅರ್ನ ಇರಗಿ ಜಪ್ಪು ಜಾತ ಬುಡ್ಡೆ
ಹಿರೇಗಾವ್ ಪುರ ಪುಜಾತ ಐಕಿರ್ ಎಂಕ್ ಪನ್ಪುನ ಅವು ಊರ್ದ ಕೋರಿದ ಮತ್ತೆ ರವೀಂದ್ರಣ್ಣ ಪನಂದುರ್ಲ ಇಡ್ತಲಿ ಸೋಡಗು ಉಪ್ಪು ಬಾರ್ದು ಪರಡು ಮಂಜುವೇನೆ ಇಡ್ಲಿ ಏ ಮರಣಿ ಅಂಚೆನೆ ಮಲ್ದಿನಿ ರಡು ಮುದ್ದಿನೊಕು ದುಂಬು ರವೀಂದ್ರಣ್ಣ ಹಿರ್ಪನ್ನೆ ಕರೆಕ್ಟ್ ಅವು ಅಂಡ ಉಪ್ಪು ಬಾರ್ದಿಚ್ಚಿ ಖಾಲಿ ಅಂಚೆನೆ ಬರ್ತ ಅವು ಏರ ಆಸೆ ಬಾರ್ದಿತ್ತೀರು ನಾನು ಒಣಸ್ ಮಾಡ್ತೀನಿ ಏರಾದಿಪ್ಪು ಚೂರು ಉಪ್ಪು ಬಾಡ್ಲ ಎಡ್ಡೆ ಹಾಕೊಂಡು ಅಂದೆ ಚಪ್ಪೆಲ್ಲ ಶೋಕ್ ಹಾಕೊಂಡು ಬಾಜಲಂಡ ಏನು ಪರಲ್ಲ ಹಾಕೊಂಡು ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ ಪಾತಿರ್ಲಿ ಒಂತುಲೆ ಕಾಲ್ ಬರೋന്നുണ്ട് ಯಾನು ಕುಡಂಜ ಇಟ್ಕೊಂಡ ಎಲ್ಲಿ ಹೋದ್ರಿ ಸೂಪರ್ ಸೂಪರ್ ಥ್ಯಾಂಕ್ ಯು ಗುಡ್ ಗುಡ್ ಥ್ಯಾಂಕ್ ಯು ರವೀಂದ್ರಣ್ಣ ಪಾತಿರ್ಲೆ ಕಾಲ್ ಬರ್ತಿತ್ತಂడి ಇತ್ತೆ ಪಾತಿರ್ಲೆ ಚಪ್ಪೆ ಪರೋಡು ಎಡ್ಡೆ ಬಂಜಿ ಬೇನೆ ಇತ್ತಂಡ ಚೂರು ಉಪ್ಪು ಪಾಡ್ದು ಪಾಡೋಡು ಕರೆಕ್ಟ್ ಆಪಣ ಅಂದೆ ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ ಗುಡ್ ಗುಡ್ ಥ್ಯಾಂಕ್ ಯು ಕಮೆಂಟ್ ಥ್ಯಾಂಕ್ ಯು ಸಿಸ್ ಕಾಲ್ ಬಂತ ಹೌದು ಮ್ಯೂಟ್ ಲೈವಾ ಮ್ಯೂಟ್ ಇಲ್ಲ ಕಾಲ್ ಬಂದಿತ್ತು ದಾದೆ ರವೀಂದ್ರಣ್ಣ ಲೈವ್ ಓನರ್ ಕೋಪ ನಂದನ ಮಡ ಇಜ್ಜಿ ಕೋಪದ ಈಗ ತಿನ್ಯಕ ಅಂತುಂಡ ಕೋಪ ಬಾಟ್ರು ರವೀಂದ್ರಣ್ಣ ಹಾಯ್ ಸ್ವಾತಕ್ಕ ಲೈಕ್ ಡನ್ ಥ್ಯಾಂಕ್ ಯು ಬರ್ರಿ ಬರ್ರಿ ಅಪ್ಪ ಅಲ್ಲೇನು ಮಾಡಕ್ಕತ್ತೀರಿ ಬರ್ರಿ ಅಂತ ರವೀಂದ್ರಣ್ಣ ಕರೀತಿದ್ದಾರೆ ಸೂಪರ್ ನೈಸ್ ಸೂಪರ್ ಗುಡ್ ಥ್ಯಾಂಕ್ ಯು ಹಾಯ್ ಸ್ವಾತಕ್ಕ ಅಂತ ಕಾರ್ಕಳ ಹೇಳ್ತಿದ್ದಾರೆ ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರೇ ಹೌದು ಬನ್ನಿ ಸೂಪರ್ ಸೂಪರ್ ಅಂತ ಸಾತ್ಯಕ್ಕ ಉಂಡರೆಗೆ ಏನೊಂದುಲ್ಲ ಇರ್ತಿಲ್ಲ ಸಾತ್ಯಕ್ಕ ಇರು ಉಂಡರಡ ಮಾತ್ರ ಉಂಡೆ ಬಂದೆ ಈಜಿಂದ ಉಂತದ್ದು ಬಂದೆ ಬ್ಯಾಡ್ ಕಮೆಂಟ್ ಮಾಡಬೇಡಿ ನಾ ಜನ ಸರಿ ಇಲ್ಲ ಹೌದಾ ಹಾಯ್ ಕಾರ್ಕಳ ಅಂತ ಸಾತ್ಯಕ್ಕ ಕಾರ್ಕಳ ಫುಲ್ಲು ಫೇಮಸ್ ಆಪಣ ಸೂಪರ್ ಸೂಪರ್ ಅಂತ ಸಾತ್ಯಕ್ಕ ಸೂಪರ್ ಸೂಪರ್ ಅಂತ ಪೂಜೆ ಸಿಸ್
ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರ ಅಣ್ಣ. ಗುಡ್, ಸೂಪರ್, ಗುಡ್. ಹಾಯ್, ಯಾರಿಗೆ ಹಾಯ್ ಹೇಳ್ತಿದ್ದೀರಾ? ಕಾರ್ಕಳ ಸೂಪರ್ ಸೂಪರ್ ಅಂತ ಸ್ವಾತಿ ಅಕ್ಕ ಹೇಳ್ತಿದ್ದಾರೆ. ಕಾರ್ಕಳ ಉಡುಪಿ ಫಲ ಫೇಮಸ್ ಅಂದತೆ. ಸೂಪರ್ ಸೂಪರ್, ಲೈಕ್ ನೈಸ್, ಸೂಪರ್, ಥ್ಯಾಂಕ್ ಯು. ಕಿಶೋರಣ್ಣ ಇಂಚ ಉಳ್ಳೇರಿಗೆ ಏನೊಂದುಳ್ಳೇರು ಕಾರ್ಕಳ. ಕಾರ್ಕಳಗೂ ಪೂರ ಪರಿಚಯ ಉಂಟು. ಅದೇ ರವೀಂದ್ರಣ್ಣ, ಸಪೋರ್ಟ್ ಸಪೋರ್ಟ್ ಅಂತ ರವೀಂದ್ರಣ್ಣ. ಅಂದು ಒಂದೊಂದು ಅವು ಕಾರ್ಕಳ ಪೇಟೆ ಅಂಚ ಅದು ಪೂರ ಪರಿಚಯ ಉಂಟು. ಏರ್ಕೇನೆ ಕ್ವಶನ್ಗೆ ಆನ್ಸರ್ ಬರ್ತಾನೆ ತುಲೆ ಫಸ್ಟ್ ಬೊಕ್ಕ ತೇಲಿ ಪುಲ್ಲೆ. ಮೋನ ಆತನಗ್ಲಿಗಿತ್ತೆ ಎಂಕಲ್ ಕಣ್ಣುಗೂ ತೋಜ. ಸ್ವಾತಿ ಅಕ್ಕ ಕೂ ಅಂತ ಹೇಳ್ತಿದ್ದಾರೆ ಕಾರ್ಕಳದವರು. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಜನರ ಅಂತ ಹೇಳ್ತಿದ್ದಾರೆ. ಪೂಜೆ ಸಿಸ್ ಗುಡ್ ಗುಡ್ ಅಂತ ರವೀಂದ್ರಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ, ಥ್ಯಾಂಕ್ ಯು. ಸಪೋರ್ಟ್ ಸಪೋರ್ಟ್, ಥ್ಯಾಂಕ್ ಯು. ಕಾರ್ಕಳ ಇದು ಕೆಲಸ ಮುಗೀತಾ ನಿಮ್ಮದು? ಕೆಲಸ ಆಯ್ತಾ ಕಾರ್ಕಳ? ಎಂತ ನೀವು ಬಜ್ಜಿ ಬೆಜ್ಜುದಾ? ಅಲ್ಲ, ತೆಂಗಿನಕಾಯಿ ಹಿಕ್ಕುದ ಹೇಳಿ. ಹಾಯ್ ಗೊಂಬೆ ಚಿನ್ನು ಅವರೇ, ಎಲ್ಲಿದ್ದಾರೆ? ಯಾನ ವೈಟಿ ಬಾಲ ಅಂದೆ. ಓಕೆ ಪಡೆ. ಗೊಂಬೆ ಚಿನ್ನು ಅವರು ಎಲ್ಲಿದ್ದಾರೆ? ಕಾರ್ಕಳ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಸಪೋರ್ಟ್ ಸಪೋರ್ಟ್, ಥ್ಯಾಂಕ್ ಯು. ಗೆರಟೆ ಪಿಚ್ಚು ಯಾವುದ್ರದ್ದು? ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹೌದು, ಸಪೋರ್ಟ್ ಸಪೋರ್ಟ್, ಥ್ಯಾಂಕ್ ಯು. ನೀವು ನತ್ತೆ ಬಿಜ್ಜುದಲ್ವಾ? ಎಟ್ಟಿ ಬೇಕಾ? ಎಟ್ಟಿ ನಿಮಗೆ ಎಟ್ಟಿ ಬೇಕಾ? ಹೈಡ್ನಲ್ಲಿ ಇರಬೇಡಿ, ಬನ್ನಿ ಜನರಂತ ರವೀಂದ್ರಣ್ಣ ಕರೀತಿದ್ದಾರೆ. ಹೈಡ್ನಲ್ಲಿ ಎಂತ ಮೊಟ್ಟೆ ಇಡ್ತಿದ್ದೀರಾ? ಅದು ನನ್ನ ಡೈಲಾಗ್, ನೀವು ಹೇಗೆ ಕದ್ದದ್ದು ರವೀಂದ್ರಣ್ಣ? ಅದು ನಾನು ಮಾತ್ರ ಹೇಳಬೇಕು, ನೀವೆಲ್ಲ ಹೇಳುವಾಗಿಲ್ಲ. ಎನ್ನ ಫೇಕ್ ಐ ಡಿ ಒಡೆಗು ಪೋಂಡು ಕುಂತಲೇ ಗೂಗಲ್ ಬೊಕ್ಕ ಸರ್ಚ್ ಮಾಡ್ಬೇಕು ಅವೇ ಒಡೆಗೊಂಡು ಮೊಟ್ಟೆ ಇಡ್ಲಿ ಕೊಡಿ. ಎಂತಕ್ಕೆ ಆಮ್ಲೆಟ್ ಮಾಡ್ಲಿಕ್ಕ? ಲೈಕ್ ಲೈಕ್ ಅಂತ ಪೂಜೆ ಸಿಸ್. ಅಲ್ಲೇ ರವೀಂದ್ರಣ್ಣ ಕೊರೋಡಿಗ್ಯಾರಿಗೆ ಕಮೆಂಟ್ ಕಮೆಂಟ್ ಅಂತ ರವೀಂದ್ರಣ್ಣ. ಇರ್ಲೆಪ್ಪಲೆ ಬರ್ಕೊಂಡು ಲೈವ್ ಓನರ್ಗೆ ಭಾರಿ ಇಷ್ಟ. ಇರೇಗೆಂಚ ಗೊತ್ತು ಬಲೆ ಕೋಳಿ ಮೊಟ್ಟೆ ಬೊಕ್ಕ ಡೈನೋಸರ್ ಮೊಟ್ಟೆ, ನವಿಲಿದ್ದು ಮೊಟ್ಟೆ, ಮೊಟ್ಟೆ ಆಮ್ಲೆಟ್, ಎಡ್ ಆ್ಯಪಲ್. ಅಂದು ಎಡ್ ಆ್ಯಪಲ್
ಸೂಪರ್ ಸೂಪರ್, ಥ್ಯಾಂಕ್ ಯು. ಗುಡ್ ಗುಡ್, ಥ್ಯಾಂಕ್ ಯು. ಕಾರ್ಕಳ ಎಸ್ಕೇಪ್ ಆಯಿತು. ಕಾರ್ಕಳ ಕೆತ್ತಿ ಜಾಸ್ತಿ ತಿನ್ನಡೆ ಪೆರಡೆ ಎನ್ಕೌಂಟರ್ ಮಾಡ್ಕೊಂಡು ಫಸ್ಟಿಗೆ ಇರೇನು ಎನ್ಕೌಂಟರ್ ಮಾಡ್ಕೊಡು ಸರಿ ಹಾಕೊಂಡದ ಸುಂಟರ ಗಾಳಿ ರಪ್ಪ ಬತ್ತು ಪೋಯಿ ಏರಿ ರವೀಂದ್ರಣ್ಣ ಸುಂಟರ ಗಾಳಿ ಆರಿಗಡ ಪಾತೆ ಎಡ್ತಲೆ ಎಸ್ಕೇಪ್ ಇರ್ನ ಮಂಡೆ ಕೊಡಲ್ಲ. ನನ್ನ ತಲೆ ಉಂಟಲ್ಲ, ನನಗೆ ಬೇಕು ಅದು ಬುದ್ಧಿಶಕ್ತಿಯನ್ನು ಹೊಂದಿರುವ ತಲೆ. ನಿಮ್ಮ ತಲೆ ಗೋಂಟು ಮಂಡೆ ಅಲ್ವ. ಸಪೋರ್ಟ್ ಅಂತ ಪೂಜೆಸ್ ಪಾತೆಡ್ ಜಿಡ ಪೋವಾಡು ಯಾನಿಜ್ಜಿ ರವೀಂದ್ರ ನನಗೆ ಈ ಲಡಾಯಿಗೂ ಬುರ ಯಾನಿಜ್ಜಿ. ರವೀಂದ್ರಣ್ಣ ದಾದಮರೆಗೆ ಏನೊಂದುರ್ಲೇರು ಕಾರ್ಕಳ ದಾದಾಂಡು ಕಾರ್ಕಳಗೆ ಮಗ್ಗರುಂಡ ಕಾರ್ಕಳ ಮಿನಿ ಮಗ್ಗರುಂಡ. ಲಡಾಯತ್ತು ಯಾನ್ ಇತ್ತಿನ ವಿಷಯ ಪನ್ನಿ ಇತ್ತಿನ ವಿಷಯ ಪನ್ಪರ್ ಬೊಕ್ಕ ಇದ ಗೊತ್ತುಂಡತೆ ಪೊಕ್ಕಡೆ ದಿನದ ನೆರ್ಪುನ ಎಂಕ್ ಏರ್ ನೆರಿ ಏರ್ ನೆರ್ನಿ ಬನ್ಲೆ ಯಾನಂತೂ ನೆಡ್ತು ಜಾತೆ ರವೀಂದ್ರಣ್ಣ ಯಾನ್ ನೆರಿಯೇನಾ ಇಜ್ಜಿ ಬೊಕೇರ್ ನೆರಿಯೇರು ಇಪ್ಪುನು 4 ಜನ ಎಂಕ್ ನೆರ್ಪುನು ಏರು ರವೀಂದ್ರಣ್ಣ ಏರ್ ಕಾರ್ಕಳತೆ ಮೇಡಮ್ ಅಂದಂತ ಐಕದಾದ ಅವಳು ಬಂದೆ తెలిపువారా ನೈಸ್ ಅಂತ ಪೂಜಿಸಿಸ್ ಯಾನು ಕಿರಿಕಿರಿ ಅಂದೆ. ಶಾಂತಕ್ಕ ಹಾಯ್ ಶಾಂತಕ್ಕ. ಚಾಮಿನಿ ಪರಿಹಾರ ಮಧ್ಯಾಹ್ನ ಒಣಸ್ಮಿನಿ ಮಲ್ದಾರ ಬಂದೆ. ಟೈಮ್ ಆಯ್ತಾಂಡ್ ಬಂದೆ 4:15 ಆಂಡಿ ಶಾಂತಕ್ಕ ಪಾಪ ಏತು ಜನಕ್ಕೆ ಇಂಚಿನ ಪಂತಾರ ದಾದೆ ಪಂತ ಬನ್ನೆ ದಾದ ಬಂತೆ ಶಾಂತ ಸಿಸ್ ಹಾಯ್ ಪನಂದಿಲ್ಲ ರವೀಂದ್ರಣ್ಣ ಹಾಯ್ ರವೀಂದ್ರ ಬ್ರೋ ಪನಂದಿಲ್ಲ ಶಾಂತಕ್ಕ ಚಾಪರ್ತಜಿ ಅಂದೆ ಸೂಪರ್ ಅಂತ ರವೀಂದ್ರಣ್ಣ ಹಾಯ್ ಅಕ್ಕ. ಯಾರಿಗೆ ಹೇಳ್ತಿದ್ದೀರಾ ಕಾರ್ಕಳ ರವೀಂದ್ರ ಬ್ರೋ ಚಾಡೆಗೆ ಏನೊಂದುಲ್ಲೇರು ಶಾಂತಕ್ಕ ಉಂದಿ ಏರು ಮಾರ ಅವು ಕಾರ್ಕಳ ಬಸ್ ಸ್ಟ್ಯಾಂಡ್ ಶಾಂತಕ್ಕ ಇಜ್ಜಿಸಿ ಸೀರ್ನಾಡೆಗೆ ಏನೊಂದುಲ್ಲೇರು ರವೀಂದ್ರಣ್ಣೆ ಕಾರ್ಕಳ ನ್ಯೂಸ್ ಕಾರ್ಕಳ ನ್ಯೂಸ್ ತಕಲ ದಿಪ್ಪೋಡತೆ ರವೀಂದ್ರಣ್ಣ ಶಾಯಂಕಿತ್ತೆ ಗೊತ್ತಾಯ್ನಿ ಯಾನು ಪಾತೆರೋಡು ಅಂಡೆ ಈರು ಪುದರ್ಬನೋಡು ಓಕೆ ಪನಂದಿಲ್ಲ ಶಾಂತಕ್ಕ ಸಪೋರ್ಟ್ ಅಂತ ರವೀಂದ್ರಣ್ಣ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಶಾಂತಕ್ಕ ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ. ಅಂದ ಯಾನ್ ಲಯ ಕಡೆ ಅಂಚೆನೆ ಪಂಡ ಪನೊಂದುರ್ಲೇರು ರವೀಂದ್ರಣ್ಣಿ ಸೂಪರ್ ಅಂತ ಶಾಂತಕ್ಕ. ಕಾರ್ಕಳ ಇದ್ದೀರಾ ಎಲ್ಲಿ ಹೋದ್ರಿ ಸೂಪರ್ ವಂಡರ್ಫುಲ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ.
ಫ್ಯಾಂಟಾಸ್ಟಿಕ್, ಫ್ಯಾಬ್ಲೆಸ್, ಥ್ಯಾಂಕ್ ಯು, ಬೆಸ್ಟ್. ಎನ್ನ ಪುದರ್ ದೀತು ಜೀವನದ ಬೇರೆ ಕಾರ್ಕಳ. ಎಕ್ಸಲೆಂಟ್, ನೈಸ್ ಲೈವ್, ಥ್ಯಾಂಕ್ ಯು. ಮಡಿಕೇರಿ ಬುಕ್ ಅಂದ ಅವು ಕಾರ್ಕಳ ಪಂಡೆ ಇರತ್ತೆ ಅಂಚ ಕಾರ್ಕಳ ಪನಿ ಬೊಕ್ಕ ಎನ್ನ ಊರತ್ತೆ ಗುಡ್ ಗುಡ್ ಅಂತ ಪೂಜಿಸಿಸ್. ನನ್ನ ಏನಡ ಪಾತ್ರ ವಲ್ಲಿ ಬಂದು ಶಾಂತಕ್ಕ ರವೀಂದ್ರಣ್ಣ ತೆಲ್ತಂತ ಕೇಂಡೆ ಕಾರ್ಕಳ ಇರೆ ಗುರ್ತೆತ್ತಂದ ಮಾತ್ರ ಆವಕ್ಕ ಪನ್ನೊಂದಿಲ್ಲೇರು ಕಾರ್ಕಳ ಸಸ್ಪೆನ್ಸ್ ತೀತೇರು ಅಂದೆ ರವೀಂದ್ರಣ್ಣ. ಬ್ಲೂ ದಾಯ ಕೊರ್ನಿ ಅವು ಕಾರ್ಲ ದಾರತೆ ಅಂಚ ಬ್ಲೂ ಕೊರ್ನಿ ಶಾಂತಕ್ಕ. ರವೀಂದ್ರಣ್ಣ ನಗ್ತಾ ಇದ್ದಾರೆ, ಏನಾಯ್ತು? ಕಲಲಾಂಬುಗೆ ಅರ್ಪಲಿಕ್ಕೆ ಬರ್ತೀರಾ? ಈಗ ಎಲ್ಲಿಂಟು ಮಾರೆ ಕಲಲಾಂಬು. ಒಂದು ಮಳೆ ಬರಲಿ ಮತ್ತು ಗುಡುಗು ಬರಲಿ ಆಗ ಕಲಲಾಂಬೆಲ್ಲ ಆಗ್ತದೆ, ಗೊತ್ತಾಯ್ತಾ? ನೀವಲ್ಲಿ ಈಗ ಇದು ಎಂತ ಇದು ಅಡಿಕೆ ತೋಟದಲ್ಲಿ ಗರ್ಪಿ ಆಯ್ತು. ಓ ಅಂಚ ಅಂದಿ ಆಗಲೇ ಗೊತ್ತುಂಡು ಎಂಗ್ಲೇ ಗೊತ್ತಿಜ್ಪನದಲ್ಲೇ ರವೀಂದ್ರಣ್ಣ. ನೈಸ್, ಥ್ಯಾಂಕ್ ಯು ಶಾಂತಕ್ಕ. ಅಂದ ರವೀಂದ್ರ ಬ್ರೋ ಓಕೆ ಪನ್ನೊಂದಲ್ಲೇ. ಕಿರಣ್ ಬ್ರೋ ಬೈಜ್ಜರ ಹೆಜ್ಜಿ ಕಿರಣನ್ನೇ ದೂರ ಕೂತೇರಾರು ಅರೆನಿತೆ ಗೂಗಲ್ ನಾಡೋಡು ಯಾಕ ಕಾಣೆ ಬತ್ತಿತ್ತೇರತೆ ಬೊಕ್ಕ ಇಜ್ಜಿರು ಕೋಡೆ ತೆಡಿಲಿತ್ತಂಡು ಮುಲ್ಪ ಅಂದ ಆ ತೆಡಿಲಿತ್ತಂಡು ಆ ತೆಡಿಲಿಗೆ ಕಲಲಾಂಬಾಪುಂಡು ಇರ ಮಂಡೆ ಐಕೆ ಪನ್ನಿ ಯಾನು ಎಕಡೆ ಯಾನು ವೈಟಿ ಬಾಲ ಬಂದು ಅಂದೆ. ಓಕೆ ಓಕೆ, ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ದಾದ ಬಾಲೆನ ಪನೊಂದುಲ್ಲೆ ಶಾಂತಕ್ಕ. ಅಂದು ಪನೊಂದುಲ್ಲೆ ರವೀಂದ್ರಣ್ಣ ಸೂಪರ್ ಸೂಪರ್ ಅಂತ ಸ್ವಾತ್ಯಕ್ಕ. ಲೈಕ್, ಥ್ಯಾಂಕ್ ಯು. ಲೈಕ್ ಥ್ಯಾಂಕ್ ಯು ಸ್ವಾತ್ಯಕ್ಕ. ಕಮೆಂಟ್ ಪೂಜೆ ಸಿಸ್ ಥ್ಯಾಂಕ್ ಯು. ಏರ್ ಪಂದು ಗೊತ್ತಾ ಪೂಜೆ ಪನ್ನೊಂದುಲ್ಲೆ ರವೀಂದ್ರಣ್ಣ ಗುಡ್ ಗುಡ್ ಅಂತ ಸ್ವಾತ್ಯಕ್ಕ. ಬೇಗ ಬೇಗ ಲೈಕ್ ಕೊಡಿ ಅಂತ ಶಾಂತ ಕೇಳ್ತಿದ್ದಾರೆ. ಸ್ವಾತ್ಯಕ್ಕ ಇರ್ ದೂರ ಪೋಪುನು ಗಡಿ ಗಡಿಗೆ ಏನೊಂದುಲ್ಲೇರು ಕಾರ್ಕಳ. ಸೂಪರ್ ಸೂಪರ್ ಅಂತ ಸ್ವಾತ್ಯಕ್ಕ. ಗುಡ್ ನೈಸ್, ಥ್ಯಾಂಕ್ ಯು. ಸುಂಟರ ಗಾಳಿ ಬತ್ತುಂಡು ಸೈಡ್ ಪೋಲು. ಅಯ್ಯೋ ರವೀಂದ್ರಣ್ಣ ಸೂಪರ್ ಅಂತ ಸ್ವಾತ್ಯಕ್ಕ. ಅವು ಕಾಂಚನ ಫಿಲ್ಮದ ಸಾಂಗ್ ಉಂಡತೆ ಪನ್ಲೆ ಕಾಂಚನ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಗುಡ್ ಗುಡ್ ಅಂತ ಪೂಜಿಸಿಸ್. ಯಾನು ಟೌನ್ಡುಲ್ಲೆ ಪನದುಲ್ಲೆ ಸ್ವಾತ್ಯಕ್ಕ ಸಪೋರ್ಟ್ ಅಂತ ರವೀಂದ್ರಣ್ಣ. ಸ್ವಾತ್ಯಕ್ಕ ಕೋಪದಲ್ಲಿದ್ದಾರೆ. ನೈಸ್ ಅಂತ ರವೀಂದ್ರಣ್ಣ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು. ಗುಡ್ ನೈಸ್ ಕಮೆಂಟ್ ಥ್ಯಾಂಕ್ ಯು. ನೈಸ್. ಕಾರ್ಕಳ ಎಲ್ಲಿ ಹೋದ್ರು? ನೈಸ್ ಲೈಕ್ ಥ್ಯಾಂಕ್ ಯು.
ಕಾರ್ಕಳದವರು ನಿದ್ದೆ ಮಾಡ್ತಿದ್ದಾರೆ. ಸೂಪರ್. ಸ್ವಾತಕ್ಕ ಕಿಶೋರಣ್ಣ ಇಂಚೊಲ್ಲೇರು ಏನೊಂದುಲ್ಲೇರ್ತಲೆ. ಮಲ್ಲಕನ್ನ ವಿಷಯ ಎಂಕ್ಲೆಗ್ ಬೊಡ್ಚಿ ಪನೊಂದುಲ್ಲೇರು ರವೀಂದ್ರಣ್ಣ. ಉಲ್ಲೇರು ಪನೊಂದುಲ್ಲೇರು ಕಾರ್ಕಳ ಬಂದ ಆಲೋಚನೆ ಮಲ್ತೊಂದುಲ್ಲೇರು ಸ್ವಾತಕ್ಕ. ಸಂದೀಪ್ ಬ್ರದರ್ ಹಾಯ್ ಎಂಚೊಲ್ಲರು ಶಾಪರಿಯರ ದಾದಿ ತಿಂಡಿ ಇತ್ತಂಡು ಬೇಲಾಡಿ. ಸೂಪರ್ ಅಂತ ರವೀಂದ್ರಣ್ಣ. ಕಮೆಂಟ್ ಥ್ಯಾಂಕ್ ಯು. ಸಪೋರ್ಟ್ ಅಂತ ಪೂಜಿಸಿ. ಗುಡ್ ಥ್ಯಾಂಕ್ ಯು ರವೀಂದ್ರಣ್ಣ. ಎಲ್ಲರಲ್ಲೂ ಕಾಡುವ ಪ್ರಶ್ನೆ ಯಾವುದು? ಕಾರ್ಕಳ. ಶಾತ್ ಜೀರ್ನಾಡೆ ಇಜ್ಜಿ ಸಂದೀಪ್ ಬ್ರದರ್. ಕಾರ್ಕಳ ಆರು ಸೂಪರ್ ಉಲ್ಲೇರು ಪನ್ನೊಂದುಲ್ಲೇರು ಸ್ವಾತಕ್ಕ. ಸೂಪರ್ ಅಂತ ರವೀಂದ್ರಣ್ಣ. ಸೂಪರ್. ಬೇಲೆ ರಜೆನ ದಾನೀನಿ ರಜೆ. ಗುಡ್ ಥ್ಯಾಂಕ್ ಯು ಸ್ವಾತಕ್ಕ. ಓಕೆ ಅಂತ ಕಾರ್ಕಳ ಅವರು ಹೇಳ್ತಿದ್ದಾರೆ. ಗುಡ್ ಥ್ಯಾಂಕ್ ಯು. ಕಮೆಂಟ್ ಥ್ಯಾಂಕ್ ಯು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಅವು ಕಾರ್ಕಳಯೇ ಸ್ವಾತಕ್ಕ. ಕಾರ್ಕಳ ಬಸ್ ಸ್ಟ್ಯಾಂಡ್. ಸೂಪರ್ ಗುಡ್ ನೈಸ್ ಥ್ಯಾಂಕ್ ಯು ಸ್ವಾತಕ್ಕ. ಒಳ್ಳೆ ರೀತಿ ಮಾತಾಡಿ, ಇಲ್ಲಾಂದರೆ ಬೇಡ, ನಾನು ಓದಲ್ಲ, ನೀವು ಓದಿ ಆಯಿತು. ಸೂಪರ್ ಥ್ಯಾಂಕ್ ಯು ಸ್ವಾತಕ್ಕ. ಸೂಪರ್ ಅಂತ ರವೀಂದ್ರಣ್ಣ. ಇವ್ರ ಚಾನಲ್ ಪ್ರಾಬ್ಲಮ್ ಪೋಂಡೇಗೆ ಏನೊಂದಿಲ್ಲ ಕಾರ್ಕಳ. ನೈಸ್ ಸೂಪರ್ ನೈಸ್ ಲೈವ್ ಥ್ಯಾಂಕ್ ಯು. ನೈಸ್ ಅಂತ ರವೀಂದ್ರಣ್ಣ. ಮಾರಿ ಪೂಜೆ ಇನಿ ಅಂಚ ಒಣಸು ಮಲ್ತದು ಜೊತೆ ಹೊಲ್ತಾ ಮಾರಿ ಪೂಜೆ ಮೊನ್ನೆ ಕಾಪುದ ಮಾರಿ ಪೂಜೆನಾ? ಮಹೇಶ್ ಅಣ್ಣ ಅಂತ ಸ್ವಾತಕ್ಕ. ಸೂಪರ್ ನೈಸ್ ಸೂಪರ್ ಅಂತ ಸ್ವಾತಕ್ಕ. ಕಾರ್ಕಳ ಬಸ್ ಸ್ಟ್ಯಾಂಡ್ ಉಂಡಾಗೇನೊಂದಿಲ್ಲ ರವೀಂದ್ರಣ್ಣ. ನೈಸ್ ಸೂಪರ್ ಅಂತ ಸ್ವಾತಕ್ಕ. ಕಾಪುದನೆ ಇನಿಯ ಮಾರಿ ಪೂಜೆ ಚಂಡ ಗಮ್ಮತ್ತಿತ್ತು. ಸೂಪರ್ ಅಂತ ಸ್ವಾತಕ್ಕ. ಕಾಪು ಪನ್ನೊಂದಿಲ್ಲ ರವೀಂದ್ರಣ್ಣ. ನೈಸ್ ಅಂತ ಸ್ವಾತಕ್ಕ. ರವೀಂದ್ರಣ್ಣ ಅಂತ ನಗ್ತಿದ್ದಾರೆ ಕಾರ್ಕಳ. ಸೂಪರ್ ಅಂತ ರವೀಂದ್ರಣ್ಣ. ಅಂದೆ ಎಂಗ್ಲೆಂಡ್ಪೂರಲ್ಲಿ ಎಪ್ಪರೆಜ್ಜ ಸಂದೀಪ್ ಬ್ರದರ್ ಅಂದರೆ ಈತು ಜನ ಒಳ್ಳೆಯರು. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಏರು ಪಂದೆ ಏರ ಎಂಕ್ಲ ಗೊತ್ತಿಜ್ಜಿ ಅಂಡ ಎನ್ನ ಉಡ್ದಾರ ಪಂದು ಗೊತ್ತುಂಡ ಆತು. ಸೂಪರ್ ನೈಸ್ ಥ್ಯಾಂಕ್ ಯು ಸ್ವಾತಕ್ಕ. ಮಾರಿಗೂ ಒಂಜಿ ಕೋರಿ ಪನ್ನೊಂದುಲ್ಲೆ ರವೀಂದ್ರಣ್ಣ. ಸೂಪರ್ ಗುಡ್ ನೈಸ್ ಥ್ಯಾಂಕ್ ಯು ಸ್ವಾತಕ್ಕ. ಸಪೋರ್ಟ್ ಅಂತ ಪೂಜಿಸಿ. ನೈಸ್ ಅಂತ ಇತ್ತೆಲೆಪ್ಪುನ ಎಂಕಲ್ ಪೂರ ಪಂದ ಇವತ್ತು. ಸೂಪರ್ ಅಂತ ಸ್ವಾತಕ್ಕ. ನೈಸ್ ಥ್ಯಾಂಕ್ ಯು. ಗುಡ್ ನೈಸ್ ಸೂಪರ್ ಥ್ಯಾಂಕ್ ಯು. ಮುದ್ದು ಬಂದು ಕೋಪಡುಲ್ಲೇರು ಸ್ವಾತಕ್ಕ. ದಾದ ವಿಷಯ ಪಂದ ಎಂಕು ಪೋಡಿಗೆ ಹಾಕೊಂಡು ಪನ್ನೊಂದುಲ್ಲೇರು ರವೀಂದ್ರಣ್ಣ. ನೈಸ್ ಸೂಪರ್ ಥ್ಯಾಂಕ್ ಯು. ಪೂಜೆಸಿಸ್ ಫೆಂಟಾಸ್ಟಿಕ್ ಪನ್ನೊಂದುಲ್ಲೇರು ಥ್ಯಾಂಕ್ ಯು. ಸೂಪರ್ ಥ್ಯಾಂಕ್ ಯು. ಈ ರೀತಿ ಪನ್ಯತೆ ಈರು ಕಾಂಡೆ ಬಂತೋಡತೆ ಸಂದೀಪ್ ಬ್ರದರ್. ಈರು ಕಾಂಡೆ ದೂರ ಬರ್ತಾನೆ. ನೈಸ್ ಅಂತ ಸ್ವಾತಕ್ಕ. ಮಸ್ತ್ ಅಭಿಮಾನಿಲು ಉಲ್ಲೇರು ಪನ್ನೊಂದುಲ್ಲೇರು ರವೀಂದ್ರಣ್ಣ. ಸೂಪರ್ ನೈಸ್ ಥ್ಯಾಂಕ್ ಯು ಸ್ವಾತಕ್ಕ. ಅಂತ ಕಾರ್ಕಳ ಲೈಕ್ ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಸ್ವಾತಕ್ಕ ಥ್ಯಾಂಕ್ ಯು. ನೈಸ್ ಸೂಪರ್ ಥ್ಯಾಂಕ್ ಯು. ಗುಡ್ ಅಭಿಮಾನಿ ಅಂತ ಹೇಳ್ತಿದ್ದಾರೆ ಕಾರ್ಕಳ. ನೈಸ್ ಗುಡ್ ಮಾರ್ನಿಂಗ್. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಕಾಂಡ್ಯ ಬಿಸಿ ಮಾರಿಗುಡಿ ಪೋರೆತ್ತ ಮಂದೆ ಕೋರಿ ಮಲ್ಲನ. ಗುಡ್ ನೈಟ್ ಅಂತ ಸ್ವಾತಕ್ಕ. ಲೈಕ್ ಮಾಡಿ ಬನ್ನಿ ಜನರಂತ ಪೂಜಿಸಿ. ಸೂಪರ್. ಕಾರ್ಕಳ ಬಂಡ ಒಲ್ಪ ಕಾರ್ಕಳದಲ್ಪನ ಅತ್ತೆ ಕಾರ್ಕಳ ಪನ್ಲೇರು ಕಾರ್ಕಳ ಇಪ್ಪನ ಕಾರ್ಕಳದಲ್ಪನ. ಲೈಕ್ ಸೂಪರ್ ನೈಸ್ ಥ್ಯಾಂಕ್ ಯು ಸ್ವಾತಕ್ಕ.
ಅಭಿಮಾನಿಲ ಉಲ್ಲೇರಕ್ಕೇನೊಂದುಲ್ಲೇರು ಕಾರ್ಕಳ ಸೂಪರ್ ನೈಸ್. ಸೂಪರ್, ಥ್ಯಾಂಕ್ ಯು. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಹಾಂ ಕೋರಿ ಮಲ್ಲ ಮಟನ್ ಮಟನ್ ಬುರ್ಚಿ ಎಂಕ್ ಖಾಲಿ ಕೋರಿಯ ಮಟನ್ ತಿನ್ಪುಜ ನಾವೇ ಮಟನ್ ಬೇತಿನ ಬೇತೆ ಪಂಡ ಕೋರಿದ ಕಜಿಪ ಅದು ಅಲ್ಪನೆ ಒಟ್ಟುದಿ ಹೋಚಾವೆ. ಗುಡ್ ಗುಡ್ ಅಂತ ಪೂಜಸಿಸ್ ಸ್ವಾತಿ ಸಿಸ್ ಹಾಯ್ ಪನೊಂದುಲ್ಲೇರ್ ಸಂದೀಪ್. ಎಂಕ್ ಸುಮಾರು ಅಭಿಮಾನಿಲು ಉಲ್ಲ ಬೋಡಾತಿನ ಒಂಜಿಲ ಇಜ್ಜಿ ಪನೊಂದುಲ್ಲೇರ್ ರವೀಂದ್ರಣ್ಣ. ಅವು ಬೇತೇನೆ ಅಂದೆ ಪಂಡ ಒಟ್ಟುಗು ದಿವಚ್ಚಿ ಎಂಕ್ಲೆ ಬೊಕ್ಕ ಬಲಸನ ಪ್ರಾಬ್ಲಮ್ ಅಪ್ಪುಣತೆ ಅಂಚ ಎಟ್ಟಿ ಆವೇಕೇನೊಂದುಲ್ಲೇರ್ ಕಾರ್ಕಳ. ನೀರೇ ತಿಂಡ ಎಟ್ಟಿ ಎಂಕ್ ಬೊಡ್ಚಿ ಪುರಿ ತಿನ್ಪರತೀರು ಅವು ಪುರಿ. ಲೈವ್ ಓನರ್ ಹೂ ಮಹೇಶಣ್ಣ ಉರ್ಲೇರು ಸ್ವಾತ್ಯಕ್ಕ. ಮಟನ್ ಜಾಸ್ತಿ ನೀ ಅಲ್ಪ ಮಾರಿಗಂದ ನಮಕ್ ಜಪ್ಪುಜ. ಹಾಯ್ ಸಂದೀಪ್ ಪನೊಂದುಲ್ಲೇರ್ ಸ್ವಾತ್ಯಕ್ಕ. ಸೂಪರ್ ಸೂಪರ್ ಪನೊಂದುಲ್ಲೇರ್ ರವೀಂದ್ರಣ್ಣ. ಹಾಂ ಅಂದ್ ಪನೊಂದುಲ್ಲೇರ್ ಸಂದೀಪ್ ಬ್ರದರ್. ಸೂಪರ್ ಸೂಪರ್ ನೈಸ್ ಸೂಪರ್ ಗುಡ್ ಗುಡ್ ಸೂಪರ್ ಸೂಪರ್ ಥ್ಯಾಂಕ್ ಯು. ಹಾಯ್ ದರ್ಶನ್. ಅವಿಯ ದರ್ಶನ್ ಬ್ರೋ ಈರ್ ಬಲೆ ಅವಿ ಯಾರು ಬುಡ್ಚಿ ಏರ್ ಬುಡ್ಚಿ ಸಂದೀಪ್ ಬ್ರದರ್. ಯಾನ್ ಬೊಡ್ಚಾ ತೂವನ್ನು ಇರೆ ನಾವೇ ನೈಸ್ ಅಂತ ಪೂಜಿಸಿಸ್. ಹಾಯ್ ರಕ್ಷಿತಾನಾ. ಹಾಯ್ ರಕ್ಷಿತಾನಾ. ಓ ಯಾನ್ ಬೊಡ್ಚಾ ಬೊಡ್ಚಿಡೆ ಎಡ್ಡಾಂಡ್. ಹಾಯ್ ಗಿಲ್ಲಿ ಪನೊಂದುಲ್ಲೇರ್ ಕಾರ್ಕಳ. ಕಮೆಂಟ್ ಅಂತ ರವೀಂದ್ರಣ್ಣ. ಹಾಯ್ ನಂಜುಂಡ. ಅವು ಏರು ಈರ್ ಮಟನ್ ತಿನ್ಪುಜರತೆ ಕೋರಿಂಡತೆ ಎಂಕು ಕೋರಿಯ. ರಚಿತಾ ರಾಮ್ ಎನ್ನ ಫೇವ್ರೇಟ್ ಅಂದೆ. ಬರ್ಪೇರಾರು ಕೆಲವು ದಿನ ಬೈಜೇರು ದಾದನ ದೂರ ಪೊತ್ತೆರ ಗೊತ್ತಜ್ಜಿ ಬೈಜೇರವೆ. ಕೋರಿ ರೊಟ್ಟಿ ವಾವ್ ಸೂಪರ್. ಕೋರಿ ರೊಟ್ಟಿ ಕುಸ್ಸಿ ಹಾಕೊಂಡು ಪೊಯ್ ನಮ್ಮ ಸೀದಾ ಕಾಪು ಅವೆ. ಸೂಪರ್ ಅಂತ ಸ್ವಾತ್ಯಕ್ಕ. ದರ್ಶನ್ ರಚಿತಾರಾಮ್ ಫಿಲ್ಮ್ ಸೂಪರ್ ಅಂದೆ. ಗುಡ್ ಅಂತ ಸ್ವಾತ್ಯಕ್ಕ. ಗುಡ್ ಗುಡ್ ಅಂತ ರವೀಂದ್ರಣ್ಣ. ಯಾರೆಲ್ಲ ಕಾಪುಗೆ ಬರ್ತೀರಾ ಬನ್ನಿ ಹೋಗು ಆಯಿತಾ. ಲೈಕ್ ಅಂತ ಸ್ವಾತ್ಯಕ್ಕ. ಕಮೆಂಟ್ ಅಂತ ರವೀಂದ್ರಣ್ಣ. ನೈಸ್ ಥ್ಯಾಂಕ್ ಯು. ನೈಸ್ ಅಂತ ಪೂಜೆ ಸಿಸ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಪೂಜೆ ಸಿಸ್. ಯಾನ್ ಸುಮಾರು ಸಲ ಪೋತೆ ಕಾಪು ದೇವಸ್ಥಾನ ಒಂದೇ ಬೇಲೆ ಉಂಡು. ಬಾಯ್ ಟಾಟಾ. ಓಕೆ ಇದು ದುಬೈ ಬಿದಣ್ಣತೆ. ಬಾಯ್ ಟಾಟಾ ಮೆಲ್ಲ ಪೋಲೆ ಜಾರುಂಡು ಒಕ್ಕ ಟಾರ್ಚ್ ಪೂರ ಪತಂ ಪೋಲೆ ಅವೆ ಇರು ಪೋದೆತ್ತನ ಕತ್ತಲ ಅವು. ಸೂಪರ್ ಅಂತ ಸ್ವಾತಿ ಅಕ್ಕ. ಸುಧು ಅವರೇ ಹಾಯ್ ಲೈಕ್ ಕೊಟ್ರಾ. ಥ್ಯಾಂಕ್ ಯು. ಗುಡ್ ಥ್ಯಾಂಕ್ ಯು ಸ್ವಾತಿ ಅಕ್ಕ. ಬಾಯ್ ಆಲ್ ಅಂತ ಹೇಳ್ತಿದ್ದಾರೆ ಕಾರ್ಕಳ. ನೈಸ್ ಗುಡ್ ಥ್ಯಾಂಕ್ ಯು. ಹೊಸ ದೇವಸ್ಥಾನ ಆತುಂಡು ಸೂಪರ್ ಉಂಡು ಅಂದ ರವೀಂದ್ರಣ್ಣ ತೂತೆ. ಸೂಪರ್ ಅಂತ ರವೀಂದ್ರಣ್ಣ. ಗುಡ್ ಅಂತ ರವೀಂದ್ರಣ್ಣ ಅಲ್ವಾ ಕಾರ್ಕಳ ಅವರೇ. ಮತ್ತು ಕತ್ತಲೆಲ್ಲ ಆದರೆ ಕಷ್ಟ ಅಲ್ಲ. ನೀವು
ಬೇಡ. ನೀವು ಎಲ್ಲಾದರೂ ಬಿದ್ದರೆ ನಿಮ್ದಂತೂ ಏಜ್ ಆಗಿರ್ಬೋದು, ಅಲ್ವಾ? ಅದಕ್ಕೆ ಹೇಳಿದ್ದು. ಒಂದು ಟಾರ್ಚ್ ಎಲ್ಲ ತಗೊಂಡು ಹೋಗಿ. ಗೋಪಾಲಕೃಷ್ಣ ಬ್ರದರ್ ಹಾಯ್. ನೈಸ್ ನೈಸ್, ಥ್ಯಾಂಕ್ ಯು ರವೀಂದ್ರಣ್ಣ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ಲೈಕ್ ಕೊಟ್ರಾ? ಥ್ಯಾಂಕ್ ಯು ಗೋಪಾಲಕೃಷ್ಣ ಬ್ರದರ್. ಹಾಯ್ ಸುಧು ಅಂತ ಸಾತ್ಯಕ್ಕ. ತೂತನ ಬೊಕ ಪನ್ಪುಜ ತೂತೆ ಒಂಜಿ ಸಾರಿ ಪೋದಿತ್ತೆ ರವೀಂದ್ರಣ್ಣ. ಹಾಯ್ ಗೋಪಾಲ ಬ್ರೋ ಪನೊಂದುಲ್ಲೇರು. ಸ್ವಾತಿ ಅಕ್ಕ ಸೂಪರ್ ಲೈವ್, ಥ್ಯಾಂಕ್ ಯು. ಹಾಯ್ ಸ್ವಾತಿ ಮೇಡಮ್ ಅಂತ ಸುಧು ಅವರು. ಗುಡ್ ಥ್ಯಾಂಕ್ ಯು ಸ್ವಾತಿ ಅಕ್ಕ. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಗುಡ್ ಥ್ಯಾಂಕ್ ಯು ಸ್ವಾತಿ ಅಕ್ಕ. ನೈಸ್ ಥ್ಯಾಂಕ್ ಯು ರವೀಂದ್ರಣ್ಣ. ಪೂಜೆ ಸಿಸ್ ಹಾಯ್ ಅಂತ ಸ್ವಾತಿ ಅಕ್ಕ. ಹೆಲೋ ಸ್ವಾತಿ ಸಿಸ್ಟರ್ ನಮಸ್ಕಾರ ಅಂತ ಹೇಳ್ತಿದ್ದಾರೆ ಗೋಪಾಲಕೃಷ್ಣ ಬ್ರದರ್. ಸಪೋರ್ಟ್ ಅಂತ ರವೀಂದ್ರಣ್ಣ. ಸೂಪರ್ ಗುಡ್ ನೈಸ್ ಕಮೆಂಟ್ ಅಂತ ರವೀಂದ್ರಣ್ಣ. ಸ್ವಾತಿ ಅಕ್ಕ ಥ್ಯಾಂಕ್ ಯು. ಸಪೋರ್ಟ್ ಪೂಜೆ ಸಿಸ್ ಥ್ಯಾಂಕ್ ಯು. ಸ್ವಾತಿ ಹಾಯ್ ಅಂತ ಹೇಮಂತ್ ಅವರು ಹೇಳ್ತಿದ್ದಾರೆ. ಸ್ವಾತಿಕ್ಕೆ ಯೋಚನೆ ಮಾಡ್ತಿದ್ದಾರೆ. ಸೂಪರ್ ಅಂತ ಸ್ವಾತಿಕ್. ರವೀಂದ್ರಣ್ಣ ನಗ್ತಾ ಇದ್ದಾರೆ. ನೈಸ್. ಚಾಯ್ ಇಜ್ಜಿ ಇರ್ನಾಡ ಹೇಮಂತ್ ಫುಲ್ ಫೇಮಸ್ ಪನ್ನೊಂದುಲ್ಲೆ ರವೀಂದ್ರಣ್ಣ. ಹಾಯ್ ಹೇಮಂತ್ ಪನ್ನೊಂದುಲ್ಲೆ ಸ್ವಾತಿಕ್ಕ. ಮುದ್ದು ಅಕ್ಕ ಏರಿಂದ ಗೊತ್ತುಜ್ಜ. ಸೂಪರ್ ಅಂತ ಸ್ವಾತಿ ಅಕ್ಕ. ಸ್ವಾತಿಗ ಏರಿಂದ ಗೊತ್ತುಜ್ಜ. ಸ್ವಾತಿ ಅಕ್ಕ ಗೊತ್ತಾಯ್ತು ಏರಿಂದ. ಗುಡ್ ಅಂತ ರವೀಂದ್ರಣ್ಣ ನಗ್ತಾ ಇದ್ದಾರೆ. ಸಿಸ್ ಕಾಫಿ ಆಯ್ತಾ? ಯಾರ್ದು? ಸ್ವಾತಿ ಅಕ್ಕ ಅಂದ. ಸೂಪರ್ ಥ್ಯಾಂಕ್ ಯು. ನೀವು ಅವ್ರ ಲೈವ್ಗೆ ಹೋಗಿದ್ರಾ ಹೇಮಂತ್ ಅವರೇ? ನೀವು ಹೋಗಿದ್ರೆ ಗೊತ್ತಾಗ್ತಿತ್ತು. ಚಾನಲ್ ಇಜ್ಜಿ ಅಂದೆ ಆರ್ಲ ಎಡ್ಡೆ ಸಪೋರ್ಟ್ ಮಲ್ಪೇರು ರವೀಂದ್ರಣ್ಣ ಹೇಮಂತ್ ಉಳ್ಳೇರತೆ ಆರು ಪ್ರೀತಿ ಅಕ್ಕನ ಲೈವ್ ಉಡ್ಲೆ ಎಡ್ಡೆ ಸಪೋರ್ಟ್ ಮಾಡಿದೇರು. ಸೂಪರ್ ಅಂತ ಸ್ವಾತಿ ಅಕ್ಕ. ರವೀಂದ್ರಣ್ಣ ಆಗ್ತಾ ಇದ್ದಾರೆ. ಸೂಪರ್ ಅಂತ ರವೀಂದ್ರಣ್ಣ. ಸ್ವಾತಿ ಅಕ್ಕ ಚಾಂಡಕ್ಕೆ ನಂದುಳ್ಳೇರು ಹೇಮಂತ್. ಸೂಪರ್ ಅಂತ ಸ್ವಾತಿ ಅಕ್ಕ. ಎಂಕಿ ಏರ್ ಬಂದು ಗೊತ್ತು ಅಂದೆ ಏರ್ದು ಪ್ರೀತಿ ಅಕ್ಕನ ಲೈವ್ ಡಿಪ್ಪೇದೆ ಇರ್ತದೆ ಗೊತ್ತುಂಡೆ. ಸ್ವಾತಿ ಸಿಸ್ ಹಾಯ್ ಅಂತ ಪೂಜೆ ಸಿಸ್. ಸೂಪರ್ ಅಂತ ಯಾನ್ ಪೋಪ ದೂರ ಉಂತುಲಿ. ಎಂಕು ಏರ್ನಲ್ಲ ಗುರ್ತೇಜ್ಜಿ ಇರೆಗೆ ಏರ್ನಲ್ಲ ಗುರ್ತೇಜ್ಜಿಡ ಮಲ್ಲ ಜನ್ನ ಗುರ್ತುಂಡತೆ. ಪೂಜೆ ಅವರೇ ನಾನು ಆವಾಗಲೇ ಹಾಯ್ ಅಂದೆ ಗೊತ್ತಾ ಅಂತ ಕೇಳ್ತಿದ್ದಾರೆ ಸ್ವಾತಿ ಅಕ್ಕ. ಸೂಪರ್ ಗುಡ್ ಲೈಕ್ ಥ್ಯಾಂಕ್ ಯು ಸ್ವಾತಿ ಅಕ್ಕ. ವಣಕಮ್ ಅಂತ ಬಂದರು ಬಿರ್ವಜಣ್ಣ ವಣಕಮ್ ಎಪ್ಪಡಿ ಇರ್ಕಿಂಗೆ. ಸೂಪರ್ ನೈಸ್ ಸೂಪರ್ ಥ್ಯಾಂಕ್ ಯು ಸ್ವಾತಿ ಅಕ್ಕ. ಹಾಯ್ ಬಿರ್ವಾಜ್ ಅಂತ ಸ್ವಾತಿ ಅಕ್ಕ. ನಿನ್ನ ಗುರ್ತೊಂಡು ಯಾವ ಪನ್ನೋದಿಲ್ಲ ರವೀಂದ್ರಣ್ಣ. ಥ್ಯಾಂಕ್ ಯು ರವೀಂದ್ರಣ್ಣ. ಗುಡ್ ನೈಸ್ ಸೂಪರ್ ಗುಡ್ ಥ್ಯಾಂಕ್ ಯು ಸ್ವಾತಿ ಅಕ್ಕ. ಬಿರ್ವಾಜ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಲೈಕ್ ಸೂಪರ್ ಥ್ಯಾಂಕ್ ಯು. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ದೂರ ಪೋಯರು ಬಿರ್ವಾಜಣ್ಣ ನಾನು ಕೇಳಿದ್ದೆ ನಿಮ್ಮ ಹತ್ರ ಎಪ್ಪಡಿ ಇರ್ಕಿ ಎಂಚಿನ ಅವು ಪಂಡ್ರಲ್ಲ ವರ್ಕ್ ಮಾಡಿ. ಸೂಪರ್ ಲೈಕ್ ಥ್ಯಾಂಕ್ ಯು. ಸಪೋರ್ಟ್ ಥ್ಯಾಂಕ್ ಯು. ನನಗೆ ಗೊತ್ತಾಗಿಲ್ಲ ಸಿಸ್ಟರ್ ಸಾರಿ ಸ್ವಾತಿ ಸಿಸ್ ಅಂತ ಹೇಳ್ತಿದ್ದಾರೆ ಪೂಜೆ ಸಿಸ್. ಸೂಪರ್ ಅಂತ ಸ್ವಾತಿ ಅಕ್ಕ. ಕಮೆಂಟ್ ಅಂತ ರವೀಂದ್ರಣ್ಣ. ಸೂಪರ್ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ಓಕೆ ಪರವಾಗಿಲ್ಲ ಪೂಜಾ ಅವರೇ ಅಂತ ಸ್ವಾತಿ ಅಕ್ಕ.
ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ನಾನಾಗ ಒಳ್ಳೆ ರೀತಿ ಮಾತಾಡಿ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ಸ್ವಾತಕ್ಕ ಥ್ಯಾಂಕ್ ಯು. ಬಿರುವಾಜ್ ಅಣ್ಣ ಎಲ್ಲಿ ಹೋದ್ರಿ? ನೀವೆಂತ ಮಾರ ನಿದ್ದೆಯಲ್ಲಿ 2 ಮೆಸೇಜ್ ಹಾಕಿ ಹೋದದ್ದ? ಸ್ವಾತ್ಯಕ್ಕ ಥ್ಯಾಂಕ್ ಯು. ಎಂತ ಬರೀತಿದ್ದೀರಾ ಸ್ವಾತ್ಯಕ್ಕದು? ಸೂಪರ್, ಥ್ಯಾಂಕ್ ಯು, ಗುಡ್, ನೈಸ್, ಸೂಪರ್, ಥ್ಯಾಂಕ್ ಯು, ಗುಡ್ ಗುಡ್. ನೈಸ್, ಗುಡ್, ಥ್ಯಾಂಕ್ ಯು ಸ್ವಾತ್ಯಕ್ಕ. ಸ್ವಾತಿ ಸಿಸ್, ನೀವು ಇವತ್ತು ಲೈವ್ ಮಾಡಿಲ್ವಾ ಅಂತ ಪೂಜೆ ಸಿಸ್. ಹಾಡುವ ಹಾಡು ಕತೆ ಇಲ್ಲ ಪೂಜಾ ಅವರಂತ ಸ್ವಾತಕ್ಕ. ಸೂಪರ್, ಗುಡ್, ನೈಸ್. ನೈಸ್, ಸೂಪರ್, ಥ್ಯಾಂಕ್ ಯು. ಲೈಕ್ ನೈಟ್ ಲೈವ್ ಮಾಡ್ತೀರಾ ಅಂತ ಪೂಜೆ ಸಿಸ್ ಕೇಳ್ತಾ ಇದ್ದಾರೆ. ಗುಡ್, ಸೂಪರ್. ಯಾರಿಗೆ? ಸ್ವಾತಿ ಅಕ್ಕನಿಗ? ಸೂಪರ್, ಥ್ಯಾಂಕ್ ಯು ಸ್ವಾತಿ ಅಕ್ಕ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಹಾಂ, ನೈಟ್ ಲೈವ್ ಇದೆ ಅಂತ ಸ್ವಾತ್ಯಕ್ಕ ಹೇಳ್ತಿದ್ದಾರೆ. ಸೂಪರ್, ಗುಡ್, ಥ್ಯಾಂಕ್ ಯು ಸ್ವಾತ್ಯಕ್ಕ. ಬ್ಯಾಡ್ ಕಮೆಂಟ್ ಮಾಡಿದರೆ ಯಾರನ್ನು ಬಿಡಲ್ಲ ಅಂತ ರವೀಂದ್ರಣ್ಣ. ನೈಸ್, ಗುಡ್, ಥ್ಯಾಂಕ್ ಯು, ಸೂಪರ್, ಥ್ಯಾಂಕ್ ಯು. ಓಕೆ ಸ್ವಾತಿ ಸಿಸ್ ಅಂತ ಪೂಜೆ ಸಿಸ್. ಸೂಪರ್. ಸಾರಥಿ ಇದ್ದಾರೆ. ಹೌದಾ, ಅದರಲ್ಲಿ ಒಂದು ಫೋಟೋ ಹಾಕಿ ಆಯಿತಾ? ಸಾರಥಿಯ ಎದುರುಗಡೆ ಒಂದು ರಿಕ್ಷಾದ್ದು ಫೋಟೋ ಹಾಕಿ. ಸೂಪರ್, ನೈಸ್, ಸೂಪರ್ ಅಂತ ಸ್ವಾತಿ ಅಕ್ಕ. ಗೊತ್ತಾಗಬೇಕಲ್ಲ. ನೈಸ್, ಸೂಪರ್, ಥ್ಯಾಂಕ್ ಯು. ಲೈಕ್, ಸೂಪರ್, ನೈಸ್. ರಿಕ್ಷಾ ಫೋಟೋ ಉಂಟು. ರಿಕ್ಷಾದ ಫೋಟೋ ಉಂಟಾ? ಹತ್ತಿಯ ಮೂಲ ಬನ್ನಿ, ಕಮೆಂಟ್ ಇದೆ ದೊಡ್ಡ. ಗುಡ್, ಸೂಪರ್ ಅಂತ ಸ್ವಾತಿ ಅಕ್ಕ. ಸೂಪರ್ ಅಂತ ಪೂಜೆ ಸಿಸ್. ಥ್ಯಾಂಕ್ ಯು. ಯಾರಿದ್ದೀರಾ ಬನ್ನಿ ಮಾತಾಡಿ. ಓಕೆ ಸ್ವಾತಿ ಅಕ್ಕ, ಬಾಯ್, ಥ್ಯಾಂಕ್ ಯು ಸೋ ಮಚ್. ಇತ್ತು ಬರ್ತು ಸಪೋರ್ಟ್ ಮಾಡ್ತಾನೆ ಇತ್ತು. ನೆಟ್ ಪಾಡ್ರೆ ಗಾಪುಂಡ ಕಮೆಂಟ್ ಎದುರು ಪಾಡಲಿ. ಪೂಜಾ ಬಾಯ್ ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ನೈಸ್ ಅಂತ ಪೂಜೆ ಸಿಸ್. ಅಂದ ಓಕೆ ಬಂದ್ರೆ ಓಕೆ ರವೀಂದ್ರಣ್ಣ. ಸ್ವಾತಿ ಸಿಸ್ ಬಾಯ್ ಅಂತ ಪೂಜೆ ಸಿಸ್. ಸೂಪರ್ ಅಂತ ಕೇಶವಣ್ಣ. ಸೂಪರ್, ಥ್ಯಾಂಕ್ ಯು. ಸೂಪರ್. ಎಂಕು ಗೊತ್ತು ಜೀವ ಇಟಿ ಬಾಲಯಾನು. ಓಕೆ ರವೀಂದ್ರಣ್ಣ. ಸೂಪರ್, ಥ್ಯಾಂಕ್ ಯು ಕೇಶವಣ್ಣ. ನಗ್ತಾ ಇದ್ದೀರಾ? ನಗಿ.
ನಗ್ತಾ ಇರಬೇಕು ಯಾವಾಗಲೂ. ಆಗದವರೆಲ್ಲ ಯಾರು ಇಲ್ಲ, ಎಲ್ಲಿಗೆ ಹೋಗಿದ್ದಾರೆ ಅವರು? ಬೆಳಿಗ್ಗೆ ಬಂದವರು ಒಬ್ಬರು ಕೂಡ ಇಲ್ಲ, ಎಲ್ಲ ಸ್ವಚ್ಛ ಹಾಕಿದಾರಂತ. ಎಲ್ಲಿ ಹೋದ್ರಿ? ಮಾತಾಡಿ ಬರ್ಪೇರು ಅಕಲ್ ಬಂದಾಗೆಲ್ಲ ಲೈವ್ ಎಂಡ್ ಹಾಕೋಣ. ಬನ್ನಿ ಜನರೇ, ಮಾತಾಡಿ. ಸೂಪರ್, ಥ್ಯಾಂಕ್ ಯು. ಸೂಪರ್ ಸೂಪರ್, ಥ್ಯಾಂಕ್ ಯು. ಸೂಪರ್, ಗುಡ್ ಗುಡ್. ರೈಲು ಹೋಗಲಿ ಮುಂದೆ. ಅದೆಂತ ಸೂ ಅಲ್ಲ, ಬೆಂಕಿ. ಎಲ್ಲಿ ಹೋದ್ರಿ? ರವೀಂದ್ರಣ್ಣ ಇದ್ದೀರಾ? ಮಾತಾಡಿ. ಹದಿನೈದನೇ ಲೈಕ್ ಕೊಟ್ಟವರು, ಬನ್ನಿ ಮಾತಾಡಿ. ಕಿರಣಣ್ಣ, ಹಾಯ್ ಕಿರಣಣ್ಣ. ಎಲ್ಲಿದ್ರಿ ಮಾರೆ ನೀವು? ನಿಮ್ಮನ್ನು ಗೂಗಲಲ್ಲಿ ಹುಡುಕಿದೆ ಆಯಿತಾ. ಹಲೋ ನಮಸ್ಕಾರ ಅಂತ ಹೇಳ್ತಿದ್ದೀರಾ. ಹಾಯ್ ಸುಚಿತ್ರ ಸಿಸ್, ಹಾಯ್. ಓ ಹೌದು, ನೀವು ಇರಲಿಲ್ಲಲ್ಲ, ನಾನು ನೋಡಿ ಬಂದೆ ಕಿರಣಣ್ಣ. ನೀವು ಎಲ್ಲಿ ಕೂಡ ಇದ್ದಿಲ್ಲ. ನೀವು ಎಲ್ಲಿಗೆ ಹೋಗಿದ್ದು? ಯಾವ ಮರದಲ್ಲಿದ್ರಿ?
ಹಾಯ್ ಆಲ್ ಅಂತ ಸುಚಿತ್ರ ಸಿಸ್. ನಿಮ್ಮನ್ನಾಗಿ ಇವರು ಕೇಳ್ತಿದ್ರು, ಶಾಂತಕ್ಕ ಕೇಳ್ತಿದ್ರು ಕಿರಣನ್ನ. ನೀವೆಂತ ತುಂಬ ಎಲ್ಲಿ ನಿಮ್ಮ ತಲೆ ಎರಡೇ, ಬೆಳಿಗ್ಗೆ ಮತ್ತೆ ಈಗ ಆಯ್ತಾ? ನಿಮ್ಮದು ಸುದ್ದಿ ಇಲ್ಲ ಅಲ್ಲ. ಕಾಫಿ ಆಯಿತಾ? ಕಾಫಿ ಇಲ್ಲ, ನಿಮ್ದಾಯ್ತಾ? ಹಾಗೆ ಗಿಫ್ಟ್ ಕೊಡಿ, ನಾನು ಕೂಡ ರಿಟರ್ನ್ ಮಾಡ್ತೀನಿ. ಓಕೆ ಸುಚಿತ್ರ ಸಿಸ್. ನಾನು ಶಾಂತ ಸಿಸ್ ಅವರೆಲ್ಲಿದ್ದಾರೆ? ಆಗ ಕೇಳಿದ್ರು ನಿಮ್ಮನ್ನು, ಅವರು ಹೋಗಿ ಆಗಿದೆ, ನೀವೇ ಇರಲಿಲ್ಲ. ನೀವೆಲ್ಲಿಂದ? ಲಂಡನ್ನಿಂದನಾ? ಲಂಡನ್ನಿಂದ ಬಂದದ್ದ ನೀವೀಗ? ಶಾಂತ ಸಿಸ್ ಬನ್ನಿ ಅಂತ ಕರಿತಿದ್ದಾರೆ. ಹಾಯ್ ಕಿರಣ್ ಬ್ರದರ್ ಅಂತ ಸುಚಿತ್ರ ಸಿಸ್ ಹೇಳ್ತಿದ್ದಾರೆ. ಟೀ ಕುಡಿದ್ರಾ ಕಿರಣನ್ನ? ಟೀ ಕುಡಿದ್ರಾ? ಊಟ ಮಾಡಿದ್ರಾ? ಎಂತೆಲ್ಲ ತಿಂದು ಬಂದ್ರಿ ಹೇಳಿ? ಸುಚಿತ್ರ ಸಿಸ್ ನಮಸ್ತೆ ಅಂತ ಕಿರಣನ್ನ. ಓಕೆ ಸುಚಿತ್ರ ಸಿಸ್, ಕಮೆಂಟ್ ಹಾಕಿ ಆಯಿತಾ? ಮತ್ತೆ ನೋಡ್ತೇನೆ. ನಾನು ಕುಡಿದೆ. ಎಷ್ಟು ಲೋಟ ಟೀ ಕುಡಿದ್ರಿ? ಎಂತ ತಿಂದು ಬಂದ್ರಿ? ಬ್ರದರ್ ನೀವು ಕೂಡ ಕನೆಕ್ಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಸುಚಿತ್ರ ಸಿಸ್. ನನಗೆ ಒಂದು SMS ಹಾಕಿ ಸುಚಿತ್ರ ಸಿಸ್ ಅಂತ ಹೇಳ್ತಿದ್ದಾರೆ ಕಿರಣನ್ನು. ಸೂಪರ್ ಅಂತ ಕೇಶವಣ್ಣ. ಸೂಪರ್ ಅಂತ ಕೇಶವಣ್ಣ, ಥ್ಯಾಂಕ್ ಯು. 17ನೇ ಲೈಕ್ ಡನ್, ಥ್ಯಾಂಕ್ ಯು ಸುಚಿತ್ರ ಸಿಸ್. ಸೂಪರ್ ಸೂಪರ್, ಥ್ಯಾಂಕ್ ಯು. ಕಿರಣಣ್ಣನ ವಿಡಿಯೋಗೆ ಕಮೆಂಟ್ ಹಾಕಿ ಆಯಿತಾ ಸುಚಿತ್ರ ಸಿಸ್, ಅವ್ರು ನಿಮಗೆ ರಿಟರ್ನ್ ಮಾಡ್ತಾರೆ. ಸೂಪರ್ ಸೂಪರ್, ಥ್ಯಾಂಕ್ ಯು. ಕೇಶವಣ್ಣ ಥ್ಯಾಂಕ್ ಯು. ಇರ್ಲಿ ಹೋದ್ರು, ಎಲ್ಲ ಮಾಯ ಅದು. ಭವ್ಯ ಸಿಸ್ ಯಾರು? ಕಿರಣನ್ನ. ಕಿರಣ್ ಬ್ರದರ್ ನಿಮಗೆ ಕಮೆಂಟ್ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಗಿಫ್ಟ್ ಕೊಟ್ಟಿದ್ದೀನಿ, ನೀವು ಕೂಡ ಚೆಕ್ ಮಾಡಿ ರಿಟರ್ನ್ ಮಾಡಿ ಅಂತ ಹೇಳ್ತಿದ್ದಾರೆ ಸುಚಿತ್ರ ಸಿಸ್. ಓಕೆ ಸುಚಿತ್ರ ಸಿಸ್. ಕಿರಣನ್ನ ಭವ್ಯ ಸಿಸ್ ಯಾರು? ಓಕೆ ಸುಚಿತ್ರ ಸಿಸ್ ಅಂತ ಕಿರಣನ್ನ. ಭವ್ಯ ಸಿಸ್ ಯಾರು? ಭವ್ಯ ಬನ್ನಿ ಅಂತ ಹೇಳ್ತಿದ್ದಾರೆ. ಯಾರು? ಭವ್ಯ ಸಿಸ್ಟರ್ ಗೊತ್ತಿಲ್ವ ಸಿಸ್ಟರ್ ನಿಮಗೆ? ಎಲ್ಲಿದ್ದಾರೆ?
ಓ, ಅದು ಮಿಸ್ ಆಗಿತ್ತು. ಹೌದಾ? ಭವ್ಯ ಭವ್ಯ ಎಂತಕ್ಕೆ? ಓ, ಆಗ ವಿಷಯ. ಸ್ಪೆಲ್ಲಿಂಗ್ ಮಿಸ್ಟೇಕ್. BHE ಆಗಬೇಕಿತ್ತು, ಅಲ್ಲಿ ಬಿ ಆಗಿದೆ. ಒಂದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್. ಓಕೆ, ಬಾಯ್ ಸುಚಿತ್ರ ಸಿಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಓಕೆ ಸುಚಿತ್ರ ಸಿಸ್. ಹಾಂ, ಬಾಯ್ ಬಾಯ್ ಅಂತ ಕಿರಣಣ್ಣ. ಎಲ್ಲಿಗೆ ಹೋಗುದು ಕಿರಣಣ್ಣ? ನೀವು ಹೋಗುವಾಗಿಲ್ಲ ಅಲ್ಲಿ. ನಾನಿವತ್ತೇ ಫಸ್ಟ್ ಟೈಮ್ ನಿಮ್ಮ ಲೈವ್ಗೆ ಬಂದಿದ್ದು. ತುಂಬ ಚೆನ್ನಾಗಿ ಮಾತಾಡಿಸಿದ್ದು. ನಿಮಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸುಚಿತ್ರ ಸಿಸ್. ನಿಮ್ಮ ಲೈವ್ ಟೈಮಿಂಗ್ಸ್ ಹೇಳಿ, ನಾನು ಕೂಡ ಬರ್ತೇನೆ. ನಿಮಗೆ ಸಪೋರ್ಟ್ ಮಾಡಿ. ಹೌದು ಸಿಸ್ಟರ್. ನಿಮ್ಮದು ಯಾವ ಊರು? ಕಿರಣ್ ಬ್ರದರ್ ಇದ್ದು ಯಾವ ಊರಾ? ನಂದು ಕಾರ್ಕಳ. ಕಿರಣ್ ಬ್ರದರ್ ಇದ್ದು ಎಲ್ಲಿ ಹೋದ್ರು ಅವರು? ಅವರೇ ಹೇಳಬೇಕು. ಪಾಟುಫಿ ಸತ್ಯ ಹೇಳಬೇಕು ಕಿರಣಣ್ಣ. ನೀವೆಂತ ಸತ್ಯ ಮಾತಾಡಿ. ಟ್ರೂ ಬ್ಲಾಗ್ ನಾನು ಹೇಳಲ್ಲ. ಹೌದಾ? ಹೇಳಬೇಡಿ. ಕಾರ್ಕಳ ರಾಕೇಶ್ ಪೂಜಾರಿ ಅವರ ಊರಲ್ವಾ? ಹೌದೌದು ಸುಚಿತ್ರ ಸಿಸ್. ಮೂಡುಬಿದಿರೆ ಪಡುಬಿದ್ರೆ ಸೇಮಾ? ಅಲ್ಲ ಅಲ್ಲ ಕಿರಣಣ್ಣ, ಮೂಡುಬಿದ್ರೆ ಬೇರೆ, ಪಡುಬಿದ್ರೆ ಬೇರೆ. ಇವರು ಕಿರಣಣ್ಣ ಪುತ್ತೂರಿನವರಾಯ್ತಾ ಸುಚಿತ್ರ ಸಿಸ್? ನಾನು ಚನ್ನಪಟ್ಟಣದ ಗೊಂಬೆ. ಹೌದಾ? ಓಕೆ ಓಕೆ. ಪುತ್ತೂರು ಡನ್ ಅಂತ ಹೇಳ್ತಿದ್ದಾರೆ ಕಿರಣನ್. ಮತ್ತೆ ಆಗಲೇ ಹೇಳಲಿಕ್ಕೆ ಏನು ನಿಮಗೆ? ನಾನು ಹೇಳಿದ ಮೇಲೆ ಹೇಳುದಾ ನೀವು? ಹೌದಾ? ನೀವು ಮೊದಲೇ ಹೇಳಬೇಕಿತ್ತು. ನಂದು ಇದು ಹೊಸ ಚಾನಲ್ ಸಿಸ್ಟರ್. ನಮ್ಮ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇವತ್ತು ಅದಕ್ಕೆ ಮೊಬೈಲ್ ಅಂಗಡಿಗೆ ಹೋಗ್ತಾ ಇದ್ದೀನಿ. ಅದು ಸರಿ ಆದಮೇಲೆ ಲೈವ್ ಟೈಮ್ ಹಾಕ್ತೇನೆ. ಹೌದಾ? ಓಕೆ ಓಕೆ. ಕಿರಣನ್ನ ಡನ್ ಅಂತ ಹೇಳ್ತಿದ್ದಾರೆ. ಎಂತಾಯ್ತು ಡನ್ ಹೇಳಲಿಕ್ಕೆ? ಬಾಯ್ ಅಂತ ಹೇಳ್ತಿದ್ದೀರಾ ಸುಚಿತ್ರ ಸಿಸ್? ಬಾಯ್ ಬಾಯ್.
ಓಕೆ ಬಾಯ್ ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ ಸುಚಿತ್. ಹೋಗಿ ಅಂದೆ. ಯಾರಿಗೆ? ನಂಗ? ಕಿರಣನ್ನ ಯಾರಿಗೆ ಹೇಳಿದ್ದು? ಬಾಯ್ ಬಾಯ್ ಸುಚಿತ್ರ ಸಿಸ್ ಅಂತ ಹೇಳ್ತಿದ್ದಾರೆ ಕಿರಣನ್ನ. ನೋ, ಗೊಂಬೆ ಅವರಿಗೆ ಹೇಳಿದ್ದ. ಓಕೆ ಓಕೆ ಓಕೆ. ಕಿರಣನ್ನ ಯಾಕೆ ಲೈವ್ ಮಾಡ್ತಿಲ್ಲ ನೀವು ಹೇಳಿ? ಕಿರಣನ್ನ ಇದ್ದೀರಾ? ಲೈವ್ ಯಾಕೆ ಮಾಡ್ತಿಲ್ಲ ಹೇಳಿ? ನಾನು ಹುಡುಕುದು ಮಾರೆ ನಿಮ್ಮ ಲೈವನ್ನು. ನೀವು ಲೈವೇ ಮಾಡ್ತಿಲ್ಲ, ಟೈಮ್ ಆಗ್ತಿಲ್ಲ. ಹೌದಾ? ಮೌನ ಆಗುವ ತನಕ ಉಂಟಲ್ಲ, ನಿದ್ದೆ ಬಿಟ್ಟು ಲೈವ್ ಮಾಡ್ತಿದ್ರಲ್ಲ, ಸ್ವಲ್ಪ ದಿನ ಬಿಟ್ಟು ಮಾಡುವೆ. ಹೌದಾ? ಮೊದಲೇ ಹೇಳಿ ಆಯ್ತಾ, ಯಾವ ದಿನ ಲೈವ್ ಮಾಡ್ತೀರಂತ. ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ. ಓಕೆ ಓಕೆ. ನನ್ನ ಪರಿಸ್ಥಿತಿಗೆ ನಾನೇ ಕಾರಣ. ಎಂತ ಮರ? ಅದೃಷ್ಟ ಇದ್ರೆ ಮತ್ತೆ ಸಿಗಿ ತಲೆ. ಹೀಗೇನಲ್ವಾ ಮನೆ ಬಿಟ್ಟು ಹೋದವ್ರು ಹೇಳೋದು. ಹೌದೌದು, ನಿಮಗೆಲ್ಲ ಗೊತ್ತುಂಟಲ್ಲ ಡೈಲಾಗೆಲ್ಲ. ಓ ದೇವ. ಅವರು ಗೊಂಬೆ, ನೀವು ಎಂತ ಪಾಂಡನ? ಅಯ್ಯೋ ದೇವರೇ. ಅವರು ಎಂತ, ಅವರು ಸುಚಿತ್ರ ಗೊಂಬೆ, ನಾನು ಮುದ್ದು ಗೊಂಬೆ ಆಯ್ತಾ. ಪಾಂಡ ಅಂತೆ, ಪಾಂಡ. ಪ್ರಶಾಂತ್ ಅವರು ಬಂದರು. ಹಾಯ್ ಪ್ರಶಾಂತ್ ಅವರೇ. ಓಕೆ ಓಕೆನಾ? ಎಂತ ಓಕೆ ಕಿರಣನ್ನ?
ಎಲ್ಲಿ ಹೋದ್ರಿ ಮಾತಾಡಿ? ಯಾರಿಲ್ವಾ? ಎಲ್ಲ ಮಾಯನ? ಯಾರಾದ್ರೂ ಇದ್ರೆ ಮಾತಾಡಿ. ಯಾವ ಊರು ನಿಮ್ಮದು? ನಮ್ಮದು ಕಾರ್ಕಳ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯ್ತಾ ಪ್ರಶಾಂತ್ ಅವರು. ಉಡುಪಿಯವರ ನೀವು? ನೀವೆಂತ ಮಾತಾಡ್ತಿದ್ದೀರಾ? ಯಾರಾದ್ರೂ ಇದ್ರೆ ಕಮೆಂಟ್ ಹಾಕಿ. ಯಾರು ನಿಮ್ಮ ಲೈವ್ನಲ್ಲಿ ಇಲ್ಲ ಅಲ್ವಾ? ಇದ್ರಲ್ಲ, ಈಗಷ್ಟೇ ಹೋದ್ರು. ಆಗದಿಂದ ಇದ್ರು. ಹೈಡಲ್ಲಿ ಇದ್ದಾರೆ ನೋಡಿ. ಯಾರು ಬೇಕು? ಎಲ್ಲರೂ ಇದ್ದಾರೆ ಹೈಡಲ್ಲಿ. ರವೀಂದ್ರ ಅಣ್ಣ ಇದ್ದೀರಾ? ಮಾತಾಡಿ. ಇಲ್ಲಿ ಕೇಳ್ತಿದ್ದಾರೆ ನೋಡಿ, ಯಾರಿಲ್ವಾ ಅಂತ. ಹೌದಾ? ನಾನು ಯಾರು ಗೊತ್ತಾಗಿಲ್ವಾ ನಿಮಗೆ? ಗೊತ್ತಾಗಿದೆ ನೀವು ಯಾರು ಅಂತ, ಗೊತ್ತುಂಟು ನನಗೆ. ಓಕೆ ಬಾಯ್ ಅಂತ ನಾವು. ಓಕೆ ಓಕೆ, ಬಾಯ್ ಬಾಯ್.
ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರ ಅಣ್ಣ. ಗುಡ್ ಗುಡ್, ಥ್ಯಾಂಕ್ ಯು. ಸಪೋರ್ಟ್ ಸಪೋರ್ಟ್, ಥ್ಯಾಂಕ್ ಯು ರವೀಂದ್ರ ಅಣ್ಣ. ಲೈಕ್ ಕೊಡಿ, ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಆಯಿತಾ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ಲೈಕ್ ಕೊಡಿ ಆಯಿತಾ. ಇಲ್ಲಿ ಸೈಡ್ನಲ್ಲಿ ಇರಬೇಡಿ, ಬನ್ನಿ ಜನರೇ ಅಂತ ಕರೀತಿದ್ದಾರೆ ರವೀಂದ್ರಣ್ಣ. ಎಂತ ಸೈಡ್ನಲ್ಲಿ ಮೊಟ್ಟೆ ಇಡ್ತಿದ್ದೀರ? ಎಷ್ಟು ಮೊಟ್ಟೆ ಇಟ್ರಿ ಹೇಳಿ ಅಲ್ವಾ ರವೀಂದ್ರಣ್ಣ? ಓಡಿದ್ರು ನೋಡಿ. ಆಮ್ಲೆಟ್ ಮಾಡೋಕ್ಕೆ ಆಗುತ್ತೆ. ಹೌದಾ? ಇವರಲ್ಲಿ ಹೋಗಿದ್ದಾರೆ, ಆರ್ ಡಿ ಬ್ರದರ್ ನಾಪತ್ತೆ ಆಗಿದ್ದಾರೆ. ಅವರನ್ನೊಂದು ಹುಡ್ಕೊಂಡು ಬನ್ನಿ. ಆರ್ ಡಿ ಬ್ರದರ್ ಬಂದೇ ಇಲ್ಲ ಇವತ್ತು. ಆರ್ ಡಿ ಓಡೆಗೆ போயிரு ಗೊತ್ತಜ್ಜಿ. ಆದ್ರೆ 200 ಕುಡ್ಲಾದ್ವಿ. ಅರೆ ನಂಗೆ ನಾಡ್ರ ಜನದಿ ಓಡು. ನಾಡಿಗೆ ತುಕ ಏನ ರಿಕ್ಷಾ ಉಂಡತೆ ಪತಂಪೋಲೆ ಉಡುಪಿಡ್ದು ಸೀದಾ ಕುಡ್ಲಾ ಬೋಲು. ಆರು ಕುಡ್ಲ ನಂದಾರ್ನ ಊರು. ಬೋಡನ್ನ ನೆಟಕ್ಕೆಲ್ಲ ಉಳ್ಳೇರು ಫ್ರೀ ಇತ್ನಾಗ ಅಕ್ಲೆಲ್ಲ ತಂಬೋಲ್ಲ. ಜನ ಬೋಡ ನಾಡ್ರ ಏನಪ್ಪ ಹಾಗೆ. ರವೀಂದ್ರಣ್ಣ ಚಾ ಪರಿಯಾರ ಬೈಯದ. ಹಾಂ ಜನ ಬೋಡು ಅಂದೆ ಅಲ್ಲೇ ಮುಡ್ಪುರ ಎಪ್ಪು ಲೈವ್ ಫ್ರೀ ಇತ್ನಾಗಲಿ ರೆಕಾರ್ಡ್ತು ವಿಚಾರ. ಅಕ್ಲೆಂಪುರಲ್ಲೇ ತುಂಬೋಣ.
ഷാത്തജി എന്നല്ലാത്തജി അനിത്യ പിതാണിത്തിലെ ಡೋರ್ ಪಾಡಂದಿಲ್ಲ ಎಕಡೆರ ಆಫೀಸ್ ತೋಜಲೆ ಪಂಡೇರು ಉಲ್ಲೆರ ಗೊತ್ತಜ್ಜಿ ಅಂಡಲ ತೋಜಗ ಅಂತೆ ಉಂತಲೆ ಒಂಚೂರು ಡೋರ್ ಪಾಡೋಣ ಬಲೆ ಬಲೆ ಗೈಸ್ ಬಲೆ ಬಲೆ ಗೈಸ್ ಇತ್ತೆ ಉಳ್ಳರ ಗೊತ್ತಜ್ಜಿ ಕಡೆ ಆಫೀಸ್ ತೋಜಲೆ ಬಂದಿತ್ತು ಅಲ್ಲೇ ರಿಕ್ಷಾ ಬಂದುಂಟಲ್ಲ ರಿಕ್ಷಾ ಬಾಕಿಲ್ ಪಾಡ್ಯಾರ ಅಂದಂತು ಅಲ್ಲೇ ಒಂದು ಪುರ ಸ್ಟೆಪ್ ಒಂದು ಬಾಕಿಲ್ ಪಾಡ್ಯಾರ ಟೈಟ್ ಉಂಡದು ಓಡತೆ ಅಲ್ಲೇ ನೀರು ಬೋಡ ಅಲ್ಲೇ ಒಂದು ಎದುರ್ದ ಡೋರ್ ಡ್ರಮ್ ಉಂಟು ಇಲ್ಲಿ ಒಂದು ಕಂಬ ಉಂಟು ಅಂತೆಲ್ಲ ಹಂಪಿದೆ ಎಂಕು ದಾದೆ ಗೊತ್ತುಂಟು ಅಣ್ಣ ಡೋರ್ ಪಾಡಿ ಆತ 2 ಸಾರಿ ಚೆಕ್ ಮಾಡ್ಕೊಡಪ್ಪ ದೂರ ಹೋದಾರಣ್ಣ ಹಾಂ ಎಲ್ಲ ಎಕ್ಸಾಮು ಹಿಂದಿನ ಇನ್ನಿತ ಈಸಿ ಇತ್ತಲ್ಲ ನಾನೇ ಇತ್ತುಂಡು ಅಡೆಗಾಣತ್ತ ಎನ್ನಿಕಲ್ ಪೋನಾಗ ತಪ್ಪದು ಪೋಪಾರ ಕರೆಂಟ್ದ ಸೂಪರ್ ಥ್ಯಾಂಕ್ ಯು ಗುಡ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಯಾರಿಲ್ಲ ರವೀಂದ್ರಣ್ಣ ಯಾರಿಲ್ಲ ಲೈಕ್ ಕೊಡಲಿಕ್ಕೆ ಸಪೋರ್ಟ್ ಥ್ಯಾಂಕ್ ಯು
ಬರ್ತಾರೆ ಬರ್ತಾರೆ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಎಷ್ಟು ಚಂದ ಗಾಳಿ ಬೀಸ್ತಾ ಉಂಟು, ಗಾಳಿ ಚಂದ ಉಂಟು. ಯಾರಿಲ್ವಾ? ಲೈವ್ ಎಂಡ್ ಮಾಡಲಾ? ಯಾರಿದ್ದೀರಿ ಕಮೆಂಟ್ ಹಾಕಿದ್ರೆ. ಸೂರ್ಯದೇವರು ನೋಡಿ, ಕೂ ಅಂತ ಹೇಳ್ತಿದ್ದಾರೆ ಕೇಶವಣ್ಣ. ಕೂ ಕೇಶವಣ್ಣ. ಗುಡ್ಡೆದ ಭೂತ ಉಂಟು. ಗುಡ್ಡೆದ ಭೂತ ಉಂಟಾ ಓಂಡಿ? ಸೂರ್ಯದೇವರು ತಲೆ ಶೋಕ್ ತೋಜು. ಲೈಕ್ ಡನ್ ಅಂತ ನವೀನ್ ಅಣ್ಣ ಬಂದರು. ಹಾಯ್ ನವೀನ್ ಅಣ್ಣ. ಚಾ ಪರಿಹಾರ ನವೀನ್ ಅಣ್ಣ. ನವೀನ್ ಅಣ್ಣ ನಮಸ್ತೆ ಅಂತ ಕೇಶವಣ್ಣ. ಹಾಯ್ ಕೇಶವ್ ಬ್ರೋ ಅಂತ ಪನೊಂದುಲ್ಲೇರು ನವೀನ್ ಅಣ್ಣ. ಚಾಪರ್ ಒಂದು ಅಲೆ ಎಂಕ್ಲೇಮ್ ಬಿಡ್ದು ಚಾಪರ್ ಟೀ ಬ್ರೇಕ್. ಹೌದಾ? ದಾದೆ ತಿಂಡಿ ಚಾಕ್ ತೋಟಗೂ ದಾದೆ ತಿಂಡಿ. ನೋ ಆಫೀಸ್ ಆಫ್ ಅಂದೆ. ತಿಂಡಿಜ್ಜಿ ಖಾಲಿ ಅಂದೆ. ಚಾ ಈಡ್ ದೂರ ಹೋಗ್ಬನಿ ಯಾನಿಲ್ಲ ಹೋಗ್ಬನಿ ಯಾನ್. ಹಾಯ್ ನವೀನ್ ಬ್ರೋ. ಊರ್ತು ನಂಗೆ ಖುಷಿ ಆಪುಂಡತೆ ಪನೊಂದುಲ್ಲೇರು. ಖುಷಿ ಆಪುಂಡೆ ಅಂಚನೆ ತುಲೆ. ಹಾಯ್ ಸಫನ್ ಬ್ರೋ ಪನೊಂದುಲ್ಲೇರು ನವೀನ್ ಅಣ್ಣ. ಎಸ್ ಅಂತ ನವೀನ್ ಅಣ್ಣ. ಆರ್ನ ಇಲ್ಲಡೆ ಪನೊಂದುಲ್ಲೇರು ಕೇಶವಣ್ಣ. ಅಂದು ನವೀನ್ ಅಣ್ಣ ಜಾಬು ಪಪ್ಪ ಇದು ತುಂಬ ಇದೋಡು ಲೇಟ್ ಆಂಡ್ ಬತ್ತನ. ಅಂದು ಚೂರು ಲೇಟ್ ಆಂಡ್ ಬತ್ತನ. ಓಕೆ ಆ್ಯಂಡ್ ಡ್ಯೂಟಿ. ಓಕೆ ಅಣ್ಣ ಬಾಯ್ ಬಾಯ್. ಥ್ಯಾಂಕ್ ಯು. ಬೈಯಡಿರ್ನಲ್ಲ ಇವು ಬರ್ಪೇವೆ. ಚೇರ್ ಪೂರ ರೆಡಿ ಮಲ್ತಿರ್ಲಿ ಬೈಯಡ್. ನವೀನ್ ಬ್ರೋ ರೋಡ್ದ ಗುರ್ತದ ಇಲ್ಲಿ
ಆರ್ನ ಇಲ್ಲಾಗ ಇಲ್ಲ ನಾಡು ಬತ್ತಗನ ಓಕೆ ಕೇಶವಣ್ಣ ನಾಡು ಬತ್ತಲ ಅಯ್ಯೋ ನವೀನಣ್ಣ ನಾಡ್ಲೆ ನಿಖಲ್ ಗೂಗಲ್ ನಾಂಡಲ್ ತಿಕ್ಕಂದು ಈ ರೋಡ್ ಬೆಳ್ತಂಗಡಿ ಸೈಡ್ ತೋಜುಂಡು ಮಂಡೆ ಶೋಕ್ ಉಣ್ತಲೆ ಪ್ರಕೃತಿ ನಿಕ್ಲ ಇಂಚಿತ್ನ ಪ್ರಕೃತಿ ಓಲಾಂಡಲ್ ತೂತಾರ ಅಲ್ಲೇ ಓಲೇರಾರು ಕೇಶವಣ್ಣೆ ಈತು ಶೋಕದ ಪ್ರಕೃತಿ ತೂತಾರ ಗೂಗಲ್ ಸರ್ಚ್ ಮಾಡ್ತಂಡ ಬರ್ಪುಂಡು ಅಂದೆ ಓಕೆ ನಾಡ್ಲೆ ಅವೇ ಕಾರಿಗೆ ಕಲ್ಲು ತಾಕಿ ಮಲ್ಲ ಕಲ್ಲುಂಟು ಎಲ್ಲ ಹೋದ್ರಾ ಓಕೆ ಹಾಗಾದರೆ ನಾನು ಲೈವ್ ಎಂಡ್ ಮಾಡ್ತೇನೆ ಕೇಶವಣ್ಣ ಥ್ಯಾಂಕ್ ಯು ಒಬ್ಬರಿದ್ದಾರೆ ಯಾರಂತ ಗೊತ್ತಿಲ್ಲ ನನ್ನ ಥ್ಯಾಂಕ್ ಯು ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರಾ ಎಲ್ರಿಗೂ ಥ್ಯಾಂಕ್ ಯು ಆಯಿತಾ ನಾಳಿನ ಲೈವಲ್ಲಿ ಮತ್ತೆ ಸಿಗ್ತೇನೆ ಬಾಯ್ ಶುಭರಾತ್ರಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್